ಜಲಗಂಡಾಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ದೇಗುಲಗಳ ನಗರಿ ಉಡುಪಿಯಲ್ಲಿ ಬಹಳಷ್ಟು ಸ್ವಚ್ಛತೆಯ ಕುರಿತು ಕಾರ್ಯಕ್ರಮಗಳಾಗುತ್ತೆ. ಸ್ವಚ್ಛ ಭಾರತ ಅನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕನಸಂತೆ. ಬುದ್ಧಿವಂತರ ಜಿಲ್ಲೆ, ಬಯಲು ಮುಕ್ತ ಬಹಿರ್ದೆಸೆ ಅನ್ನುವಂತಹ ಜಿಲ್ಲೆ, ಹೀಗೆ ಸಾವಿರಾರು ಗರಿಮೆಗಳು ನಮ್ಮ ಜಿಲ್ಲೆಗಿದೆ. ಆದರೆ ನಮ್ಮ ಸಮೀಪದ ಕಟ್ಪಾಡಿಯಲ್ಲಿ ಎಲ್ಲೋ ಒಂದು ಕಡೆ ಪರಿಸರ ಅಥವಾ ಪ್ರಕೃತಿಯನ್ನ ಕಾಪಾಡುವಲ್ಲಿ ನಾವೆಲ್ಲರೂ ನಾಗರಿಕರಾಗಿ ಯೋಚಿಸಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆಂದ್ರೆ, ಕಟ್ಪಾಡಿಯ ಸಮೀಪದ ಒಂದು ಊರಲ್ಲಿ, ಅದು ಕೂಡ ಪಾಪನಾಶಿನಿ ಅನ್ನುವಂತಹ ಪವಿತ್ರ ನದಿ ಇವತ್ತು ಮಲಿನಗೊಳ್ತಾ ಇದೆ. ಈ ಕುರಿತಾದಂತಹ ಒಂದು ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಟ್ಪಾಡಿಯ ಸುತ್ತಮುತ್ತ ಹರಿಯುವ ನದಿ ಪಾಪನಾಶಿನಿ. ಈ ನದಿ ನೀರನ್ನ ಕೃಷಿ ಕಾರ್ಯಕ್ಕೆ, ದೇವತಾ ಕಾರ್ಯಕ್ಕೆ ಉಪಯೋಗಿಸುತ್ತಾರೆ ಕಟ್ಪಾಡಿಯ ಜನರು. ಕಟ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಈ ನದಿ ಈಗ ಕಲುಷಿತಗೊಳ್ಳುತ್ತಿದೆ. ಪ್ರಸ್ತುತ ಒಂದು 3-4 ವರ್ಷದಿಂದ ಕಸದ ಒಂದು ಪ್ರಾಬ್ಲಮ್ ಅನ್ನು ಬಂತು. ದೈವ ದೇವರುಗಳನ್ನೆಲ್ಲ ಇಲ್ಲಿ ತಂದು ಬಿಸಾಡಲಿಕ್ಕೆ ಶುರು ಮಾಡಿದರು. ಅದರ ಜೊತೆಯಲ್ಲಿ 1.5 ತಿಂಗಳಾಯಿತು. ಒಮ್ಮೆಂದೊಮ್ಮೆ 7:30 ಗಂಟೆಗೆ ನೀರು ಹರಿದುಕೊಂಡು ಬರಲಿಕ್ಕೆ ಶುರುವಾಯಿತು. ನಾನೆಣಿಸಿದೆ, ಎಲ್ಲಿಯೋ ಯಾರ್ದೋ ಒಂದು ಟ್ಯಾಪ್ ಹೊಡೆದಿದೆ ಅಥವಾ ಪಂಚಾಯತ್ನದು ನೀರು ಬಿಟ್ಟದ್ದು ಇಲ್ಲಿ ಬರ್ತಾ ಉಂಟು ಅಂತ ಎಣಿಸಿ ನಾನು ಪಂಚಾಯತಿಗೆ ಹೋಗಿ ಹೇಳಿದೆ, ಎಂಥದ ನೀರು ಬರ್ತಾ ಉಂಟು, ಪಂಚಾಯತ್ನಿಂದ ನೀರು ಬಿಟ್ಟಿದ್ದೀರಾ, ಪಂಚಾಯತ್ನ ನೀರು ಲೀಕ್ ಆಗ್ತದ? ಅದಕ್ಕೆ ನನಗೆ ಯಾವುದೇ ರೀತಿಯಿಂದ ಇಲ್ಲ, ನಾವು ಪಂಚಾಯತ್ನಲ್ಲಿ ನೀರೇ ಇಲ್ಲ ಹೇಳಿ. ವಿಷಯವೇ ಗೊತ್ತಿಲ್ಲ. ದಿನ ಬರಲಿಕ್ಕೆ ಶುರುವಾಯಿತು. ನೀರು ಬರುವುದಿಲ್ಲ ಹೇಳ್ತಾರೆ. ಕೊನೆಯದಾಗಿ ಗೊತ್ತಾಯಿತು, ಇಲ್ಲಿಯ ನಮ್ಮ ರಸ್ತೆ ರಿಪೇರಿ ಮಾಡುವಾಗ ಇದ್ದ ಚರಂಡಿಗಳಲ್ಲಿ ಎಲ್ಲರೂ ಕೂಡ ಹೆಚ್ಚಾಗಿ ತಮ್ಮ ಪಿಟ್ಟುಗಳನ್ನು ಈಚೆ ಕೊಟ್ಟಿದ್ದಾರಂತೆ. ಎಲ್ರಿಗೂ ಗೊತ್ತಿದ್ದಾಗೆ ಕಳೆದ ವರ್ಷ ಅತ್ಯಂತ ದೊಡ್ಡ ಒಂದು ಅನಾಹುತ ಆಗಿತ್ತು. ಮಳೆಗಾಲದಲ್ಲಿ ಹೊಸದಾಗಿ ಕಟ್ಟಿದ ಆ ಒಂದು ಕಟ್ಟಡದಿಂದ ಎಲ್ಲ ಡ್ರೈನೇಜಿನಿಂದ ಬೇಡದವ ಎಲ್ಲ ಮನುಷ್ಯನ ತ್ಯಾಜ್ಯಗಳೆಲ್ಲ ಮೇಲಕ್ಕೆ ಬಂದು ಪರಿಸರದ ಬಾವಿಗಳು ಕೂಡ ಹಾಳಾಗಿದ್ದವು. ಅಲ್ಲಿಂದ ಆ ಸಮಸ್ಯೆಗೆ ಏನೋ ಪರಿಹಾರ ಮಾಡ್ತೇವೆ ಅಂತ ಹೇಳಿದರು. ಕೊನೆಯದಾಗಿ ನನಗೆ ಗೊತ್ತಾಯಿತು, ಆ ಪರಿಸರದ ಆ ಸಮಸ್ಯೆಯನ್ನು ಪರಿಹರಿಸ್ತೇವೆ ಅಂತ ಈ ನೀರನ್ನು ಇಲ್ಲಿಗೆ ಬಿಡುವಂಥ ಅತ್ಯಂತ ದೊಡ್ಡ ಕೆಲಸವನ್ನು ಆರಂಭಿಸಿದ್ದಾರೆ. ಕಾರಣ, ಕಟ್ಪಾಡಿ ಪರಿಸರದ ಅಪಾರ್ಟ್ಮೆಂಟ್, ವಾಣಿಜ್ಯ ಸಂಕೀರ್ಣಗಳ ಕೊಳಚೆ ನೀರು ಈ ನದಿಗೆ ಹರಿಯ ಬಿಡುತ್ತಿದ್ದಾರೆ. ಆದ್ದರಿಂದ ಈ ನದಿ ಭಾಗದ ಜನರಿಗೆ ವಾಸನಿಂದ ವಾಸ ಮಾಡಲು ಕಷ್ಟವಾಗುತ್ತಿದೆ. ಸೊಳ್ಳೆ ಉತ್ಪತ್ತಿಯಾಗಿ ಸಾಂಕ್ರಾಮಿಕ ರೋಗ ಎದುರಾಗುವ ಭೀತಿ ಈ ಪರಿಸರದ ಜನರಲ್ಲಿ ಕಾಡತೊಡಗಿದೆ. ಕೇವಲ ಕೊಳಚೆ ನೀರು ಬಿಡುವುದಲ್ಲದೆ ನದಿಯ ಪರಿಸರದಲ್ಲಿ ಕಸದ ರಾಶಿಯನ್ನ ತಂದು ಹಾಕುತ್ತಿದ್ದಾರೆ. ಸ್ಥಳೀಯ ಪಂಚಾಯತ್ ಗಮನಕ್ಕೆ ತಂದರೆ ಏನು ಪ್ರಯೋಜನವಾಗುತ್ತಿಲ್ಲ ಎನ್ನುತ್ತಾರೆ ಈ ಪರಿಸರದ ಜನರು. ಬಿಡಿ, ಪಾಪನಾಶಿನಿಯ ತೀರದಲ್ಲಿರುವ ವ್ಯಕ್ತಿಗಳ ಜೊತೆಯಲ್ಲಿ ಅಲ್ಲಿ ಲಕ್ಷಾಂತರ ಜೀವಿಗಳುಂಟು, ಅವುಗಳಿಗೆ ಒಂದು ಬದುಕಲಿಕ್ಕೆ ಕೊಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಸಾಕಾಯಿತು. ಬಹಳಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಗಲಿಲ್ಲ. ನಾವು ಮಾಡ್ತೇವೆ ಹೇಳಿ, ಎಲ್ಲಿ ಉಂಟು, ಇಂಥದೇ ಒಂದು ವಿಚಾರಗಳು ಸಿಕ್ಕಿದವು. ಕೊನೆಯದಾಗಿ ಮೊನ್ನೆ ಇಲ್ಲಿ ಒಂದು ಲಾರಿ ಕಸವನ್ನು ತಂದು ಹಾಕುವಾಗ ನಾನಿರಲಿಲ್ಲ. ಈ ಪರಿಸರದವರು ಅಡ್ಡ ಕಟ್ಟಿ ಹೇಳುವಾಗ ನಮ್ಮ ಎಕ್ಸ್ ಪ್ರೆಸಿಡೆಂಟ್ ಇದ್ದರು, ಅವರ ಹತ್ರ ಹೇಳಿದೆ, ನೋಡಿ ನಾನು ಇಷ್ಟು ಸಲ ಹೇಳಿದೆ, ಹೀಗೀಗೆ ಆಗ್ತದೆ, ನೀವು ಬನ್ನಿ ಅಂತ. ಪಂಚಾಯತ್ನವರೆಲ್ಲ ಬಂದರು, ನೋಡಿದರು, ಮೊನ್ನೆ ಬಂದಿದ್ದರು, ನಿನ್ನೆ ನನಗೆ ಉತ್ತರ ಕೊಡ್ತೇನೆ ಹೇಳಿದರು. ಉತ್ತರ ಬರಲಿಲ್ಲ. ಆದರೆ ಇವರು ಹೇಳಿದ್ರು, ನಮ್ಮ ನೆರೆಮನೆಯ ಹರೀಶ್ ಹೇಳಿದರು, ಕೆಲವೊಂದು ಇದನ್ನು ಓಪನ್ ಮಾಡಿದ್ದಾರೆ, ಓಪನ್ ಮಾಡಿದ್ದರಿಂದ ತುಂಬ ಸ್ಮೆಲ್ ಬರ್ತಾ ಉಂಟು. ಕಟ್ಪಾಡಿ ಗ್ರಾಮ ಪಂಚಾಯತ್ ಕಟ್ಪಾಡಿ ಪರಿಸರದಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ನಿರ್ಮಾಣವಾಗುತ್ತಿದ್ದು, ಇದರ ಕೊಳಚೆ ನೀರು ಸಂಗ್ರಹ ಮಾಡಲು ಯಾವುದೇ ಸೌಕರ್ಯ ಮಾಡಿಲ್ಲ. ಆದ್ದರಿಂದ ಈ ಅಪಾರ್ಟ್ಮೆಂಟ್ನ ಜನರು ಕೊಳಚೆ ನೀರನ್ನ ನದಿಗೆ ಬಿಡುತ್ತಿದ್ದಾರೆ. ಅಪಾರ್ಟ್ಮೆಂಟ್ನವರೊಬ್ಬರು ನೇರ ಪೈಪ್ಲೈನ್ ಮಾಡಿ ಕಲುಷಿತ ನೀರನ್ನ ಚರಂಡಿಗೆ ಬಿಡುತ್ತಿದ್ದಾರೆ.
ಯಾರ ಭಯವಿಲ್ಲದೆ ನೇರವಾಗಿ ಈ ರೀತಿ ಮಾಡುತ್ತಿದ್ದಾರೆ ಎಂದರೆ ಇದರ ಹಿಂದೆ ಎಷ್ಟು ಕಾಂಚನ ತಿರುಗಿದೆ ಎಂದು ಹೇಳತಿರದು. ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಇದರಲ್ಲಿ ಶಾಮೀಲಾಗಿರಬಹುದು ಅಥವಾ ಇವರ ಕೃಪಾಕಟಾಕ್ಷ ಈ ಬಿಲ್ಡರ್ ಮೇಲೆ ಇರಬಹುದೇನೋ ಎಂಬ ಶಂಕೆ ಸಾರ್ವಜನಿಕರಲ್ಲಿ ಕಾಡತೊಡಗಿದೆ. ಏನೇ ಆಗಲಿ ಆದಷ್ಟು ಬೇಗ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ. ಪಾಪನಾಶಿನಿ ನದಿಯ ಪಾವಿತ್ರ್ಯತೆಯನ್ನ ಕಾಪಾಡಬೇಕಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟ್ಪಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಪಾಪನಾಶಿನಿ ನದಿ ಯಾವ ರೀತಿ ಅಪವಿತ್ರಗೊಂಡಿದೆ ಅನ್ನುವಂಥದ್ದು. ಈ ಬಗ್ಗೆ ನೀವು ಕೂಡ ಕೆಳಬಂದಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತು ಈ ಬಗ್ಗೆ ನಮಗೆ ಚರ್ಚೆ ಮಾಡಲು ಬಂದಿದ್ದಾರೆ ನಮ್ಮ ಅತಿಥಿಗಳು. ಮೊದಲನೇದಾಗಿ ಕ್ಯಾಥರಿನ್ ಅವರು, ಇವರು ಲೇಖಕಿ, ಅವರಿಗೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ. ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಪತ್ರಕರ್ತರಾದಂತಹ ಪ್ರಮೋದ್ ಸುವರ್ಣ ಅವರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಯಾಥರಿನ್ ಅವರೇ, ಈ ಒಂದು ನದಿ ಅನ್ನುವಂಥದ್ದು ಬಹಳ ಪವಿತ್ರವಾದ ನದಿ, ಎಲ್ಲೋ ಒಂದು ಕಡೆ ಕಲುಷಿತಗೊಳ್ತಾ ಇದೆ. ಏನ್ ಹೇಳ್ತೀರಾ ಈ ಬಗ್ಗೆ? ಯಾಕಂದ್ರೆ ನಾನು ಹುಟ್ಟಿ ಬೆಳೆದ ಮನೆ ಅದು. ಇಷ್ಟು ಶುದ್ಧವಾದ ನೀರು, ಇಷ್ಟು ಒಳ್ಳೆಯ ಒಂದು ಪರಿಸರ, ಪ್ರತಿಯೊಬ್ಬನೂ ಕೂಡ ಹಾ ಅಂತ ಕೂತ್ಕೊಳ್ತಾ ಇದ್ರು. ಅಷ್ಟು ಚೆನ್ನಾಗಿ ಗಾಳಿ ಬರ್ತದೆ. ಯಾಕಂದ್ರೆ ಕೇವಲ ಬಾಯಲ್ಲಿ ಹೇಳುವುದಲ್ಲ, ಪಾವಿತ್ರ್ಯತೆಯನ್ನು ಹೊಂದಿದಂಥ ಸ್ಥಳ ಅದು. ನವರಾತ್ರಿಯ ಉತ್ಸವ ಟೈಮ್ನಲ್ಲಿ ಗೌಡ ಸಾರಸ್ವತರ ಭಜನೆ ಬಂದು ಅಲ್ಲಿಂದ ನೀರನ್ನು ತೆಗೆದುಕೊಂಡು ಹೋಗಿ ಅವರ ದೇವಸ್ಥಾನದ ಪೂಜೆ ಆಗಬೇಕು. 10ನೇ ದಿನ ಅಲ್ಲಿ ನದಿಯ ಬಾಗಿನ ಕೊಟ್ಟವರು ನದಿಗೆ. ಆನಂತರ ರಾತ್ರಿ ಅವರು ಮಾರಿಯನ್ನು ಓಡಿಸ್ತಾರೆ. ಅಲ್ಲಿ ನಮ್ಮ ಮನೆ ಗಡು ಅದು. ಅಲ್ಲಿ ಗಡು ಆದಮೇಲೆ ನೆಕ್ಸ್ಟ್ ಅವರದು ಇನ್ನೊಂದು ವಿಶೇಷ ಏನಂದರೆ, ಅದಕ್ಕೆ ಮಾರಿಗಡು ಅಂತಲೇ ಹೆಸರು. ನೋಂಪು ಅಂತ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲೇ ಬಂದು ಸ್ನಾನ ಮಾಡ್ತಾಯಿದ್ರು. ಆದರೆ ಪ್ರಸ್ತುತ ಅಲ್ಲಿ ಅಸಾಧ್ಯವಾದ ಕಾರಣ ಅದನ್ನು ಅವರು ಸ್ಥಳ ಬದಲಾವಣೆ ಮಾಡಿದ್ದಾರೆ. ಅದೇ ರೀತಿ ಬಬ್ಬು ಸ್ವಾಮಿಯ ಒಂದು ಕೋಲ ಎಲ್ಲ ಆದಮೇಲೆ ಅವರು ಕೊನೆಯದಾಗಿ ಬಬ್ಬು ಸ್ವಾಮಿಯ ಆ ಕೋಲವನ್ನು, ಹಾರವನ್ನು ಅರ್ಪಿಸುವ ಸ್ಥಳ ಕೂಡ ಅದು ನಮ್ಮ ಮನೆ ಹತ್ತಿರ, ಅದೇ ನದಿ ಹತ್ತಿರ. ಪಾಪನಾಶಿನಿ ನದಿಯೇ ಪ್ರಮುಖ ಎಲ್ಲ ದೇವರುಗಳ ಹೆಚ್ಚಿನ ಕಾರ್ಯಗಳು ನಡೀತಾ ಇರುವ ಸ್ಥಳ. ಪವಿತ್ರತೆ ಎಂಬುದು ಸೇರ್ಕೊಂಡಂಥ ಸ್ಥಳ. ರಾತ್ರಿ ಅಲ್ಲಿಯವರು ಪ್ರತಿಯೊಬ್ಬರು ಕೂಡ, ನಾವು ನಮಗೆ ಚಿಕ್ಕವರಿರುವಾಗಲೇ ಅಲ್ಲಿ ಹೋಗಬೇಡ, ಅಲ್ಲಿ ಏನು ಮಾಡಬೇಡ, ಯಾಕಂದರೆ ಅದು ಅವರ ದೇವರು ಬರುವ ಸ್ಥಳ. ನಾವು ಬೇರೆ ಧರ್ಮದವರಾದರೂ ನಮ್ಮನ್ನು ಆ ರೀತಿ ಬೆಳೆಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಅದು ಒಂದು ಸ್ಥಳ, ಹಿಂದೊಮ್ಮೆ ಇದು ಹಡಗೆಲ್ಲ ಬಂದು ಸೇರ್ತಾ ಇದ್ದ ಸ್ಥಳ. ಹಡಗಿನಿಂದ ವಸ್ತುಗಳನ್ನು ಮಲ್ಪೆಯಿಂದ ತಂದು ಆ ಸ್ಥಳದಲ್ಲಿ ಬೇರೆ ಕಡೆಗೆ ದೋಣಿಯಿಂದ ತಂದು ಗಾಡಿಯಲ್ಲಿ ಹೋಗ್ತಾ ಇತ್ತು. ಅಂದರೆ ಪ್ರತಿಯೊಬ್ಬರಿಗೂ ಅನ್ನ ಕೊಟ್ಟ ಸ್ಥಳ ಅದು. ಅದರಿಂದ ಆ ಸ್ಥಳಕ್ಕೆ ಸ್ವರ್ಗ ಅಂತ ಹೇಳ್ತಾ ಇದ್ರು, ಅಷ್ಟು ಚೆನ್ನಾಗಿದ್ದ ಪರಿಸರ. ಆದರೆ ಪ್ರಸ್ತುತ ಅಲ್ಲಿ ನೋಡುವಾಗಲೇ ನಾನು ಹುಟ್ಟಿ ಬೆಳೆದ ಊರ ಇದು, ಯಾಕೆ ಹೀಗಾಯಿತು, ಯಾವ ತಪ್ಪು ನಾವು ಮಾಡಿದ್ದೇವೆ, ಮುಂದಿನ ಜನಾಂಗಕ್ಕೆ ನಾವು ಏನು ಕೊಟ್ಟು ಹೋಗ್ತೇವೆ, ಈ ಪ್ರಶ್ನೆಗಳು ಹೇಳ್ತಾ ಉಂಟು. ಯಾಕೆ ಹೀಗಾಯಿತು ಇದೇ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೀಗಾಯಿತು ಅನ್ನುವಂಥದ್ದು ಬಹುಶಃ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಉತ್ತರಿಸಬೇಕು. ಪ್ರಮೋದ್ ಅವರೇ, ದೂರದ ಗಂಗೆ ಎಲ್ಲೋ ಒಂದು ಕಡೆ ಮಲಿನಗೊಂಡಿತ್ತು ಅನ್ನುವಂಥದ್ದು ನಾವು ಕೇಳ್ತಾ ಇದ್ವಿ. ಆದ್ರೆ ಇವತ್ತು ನಮ್ಮ ಬುದ್ಧಿವಂತರ ಜಿಲ್ಲೆ ಅಂದಿಸ್ಕೊಂಡಂತಹ ಉಡುಪಿಯಲ್ಲೇ ಈ ರೀತಿಯಾಗಿ ನದಿಗಳು ಅಪವಿತ್ರಗೊಳ್ತಾ ಇರುವಂಥದ್ದು, ಬಹುಶಃ ಕುಡಿಯುವ ನೀರಿಗೂ ಒಂದು ಬರ ಬಂದಂತಹ ಪರಿಸ್ಥಿತಿ ಉಡುಪಿ ಜಿಲ್ಲೆಯಲ್ಲಿ ಉಂಟಾಗಿದೆ. ಅಂತಹದ್ರಲ್ಲಿ ಇಂತಹ ಪವಿತ್ರ ನದಿಗಳು ಈ ರೀತಿಯಾಗಿ ಮಲಿನಗೊಳ್ತಾ ಇದೆ, ಏನ್ ಹೇಳ್ತೀರಾ? ಅಂಜುಮ್, ಏನಂತ ಹೇಳಿದ್ರೆ ಕಟ್ಪಾಡಿ ಅಂತ ಹೇಳಿದ್ರೆ ಅದು ಒಂದು ಗ್ರಾಮ ಪಂಚಾಯತ್ನಂತ ಇರುವ ಏರಿಯಾ. ಅದು ಒಂದು ಪುಟ್ಟ ಊರು. ಅಲ್ಲಿ ಸಾಕಷ್ಟು ನದಿ ನೀರನ್ನೇ ಆವರಿಸಿಕೊಂಡಿರುವಂತಹ ಈ ಒಂದು ಕಟ್ಪಾಡಿ ಪರಿಸರ. ಇಲ್ಲಿ ಪಾಪನಾಶಿನಿ ನದಿ ಕಟ್ಪಾಡಿಯಾಗಿ ಉದ್ಯಾವರ ಈ ಪರಿಸರದಲ್ಲಿ ಪಾಪನಾಶಿನಿ ನದಿ ಹರಿದುಕೊಂಡು ಹೋಗ್ತದೆ. ಈ ಬಗ್ಗೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅವರೇ, ಹೇಳಿ, ಪಾಪನಾಶಿನಿ ನದಿ ಅನ್ನುವಂಥದ್ದು ಮಲಿನಗೊಂಡಿದೆ, ಏನ್ ಹೇಳ್ತೀರಾ? ಇದಕ್ಕೆ ಜವಾಬ್ದಾರರು ಯಾರಂತ ಹೇಳ್ಬೇಕು. ಈಗ ಪಂಚಾಯತ್ ದೂರು ಕೊಟ್ಟೆ
ಎಸ್ ಹರೀಶ್ ಅವರೇ. ಪಂಚಾಯತ್ ಅವರಿಗೆ ಅಲ್ಲಿ PDO ಇದ್ದಾರೆ, ಪಂಚಾಯತ್ ಮೆಂಬರ್ ಇದ್ದಾರೆ, ನಮ್ದು ವಾರ್ಡದ್ದು. ಬರ್ತೀವಿ ಈಗ, ಅವರಿಗೆ ಜವಾಬ್ದಾರಿ ಇಲ್ಲ. ಇಷ್ಟು ಅಲ್ಲಿ ಗಲೀಜು ಆಗಿದೆ ಅಂದ್ರೆ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಏನಂತ ವಸ್ತುಸ್ಥಿತಿ. ಅಷ್ಟು ಪ್ರಕೃತಿ ರಮ್ಯ ಒಂದು ಸ್ಥಳದಲ್ಲಿ ಅಷ್ಟು ಗಲೀಜು. ಎಸ್ ನೆಟ್ವರ್ಕ್ ಅನ್ನುವಂಥದ್ದು ಪ್ರಾಬ್ಲಮ್ ಇದೆ ಹರೀಶ್ ಅವರೇ. ಹಲೋ, ಎಸ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹರೀಶ್ ಅವರೇ. ಹಲೋ, ಹೇಳಿ ಹರೀಶ್ ಅವರೇ, ಕೇಳ್ತಾ ಇದೆ, ಹೇಳಿ ಈಗ. ಕೇಳ್ತಾ ಇದೆಯಲ್ಲ? ಎಸ್ ಹೇಳಿ. ಯಾರನ್ನ ಈಗ ಜವಾಬ್ದಾರಿಯನ್ನ ಮಾಡೋದು? ಪಂಚಾಯತ್ ಅಲ್ಲಿ ಯಾರಿದ್ದಾರೆ ಅವರನ್ನ ಇದು ಮಾಡುದ? ಎಷ್ಟು ಸಲ ಹೇಳಿದ್ರು ಅವರಿಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ತಾವು ಕೂಡ ಈ ಬಗ್ಗೆ ದೂರು ನೀಡಿದ್ರಿ? ಅದು ಮಾಡ್ತೇವೆ, ಇದು ಮಾಡ್ತೇವೆ ಹೇಳಿ ಅಂತ. ನಮ್ಮ ಭಾಗಕ್ಕೆ ಪಂಚಾಯತಿಯಿಂದ ಯಾವ ಅನುದಾನವೂ ಕೂಡ ಇಲ್ಲ. ಕುಡಿಯುವ ನೀರು ನಮ್ಗೆ ಸೊಸೈಟಿ ಇದೆ, ನಮ್ಗೆ ಸೊಸೈಟಿಯಿಂದ ನಮ್ಗೆ ಕುಡಿಯುವ ನೀರು ಬರ್ತಾ ಇದೆ. ಪಂಚಾಯತಿಯಿಂದ 5 ಪೈಸೆ ಅನುದಾನ ಇಲ್ಲ. ಏಲಗುಡ್ಡೆ ಗ್ರಾಮಕ್ಕೆ ಯಾವ ಇದು ಇಲ್ಲ. ಅವ್ರ ಹತ್ರ ಏನೂ ಕೇಳಲಿಕ್ಕೆ ಹೋಗಲ್ಲ. ಒಂದು ವಿಷಯ ಹೇಳಿದ್ರು ಕೂಡ ಅವ್ರು ಹತ್ತಿರ ಬರಲ್ಲ. ಇನ್ನು ಚುನಾವಣೆ ಬರ್ತಾರ ಅಂತ ನೋಡ್ಬೇಕು. ಈಗ ಚುನಾವಣೆ ಬರ್ತಾ ಇದೆ, ಇನ್ನು ಏನ್ ಮಾಡ್ತಾರಂತ ನೋಡ್ಬೇಕು ಇನ್ನು. ಎಸ್ 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 ಧನ್ಯವಾದಗಳು ಹರೀಶ್ ಅವರೇ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತನಾಡಿದೆ. ಎಸ್ ಈಗಾಗಲೇ ಹರೀಶ್ ಅವರು ಹೇಳಿದ್ರು ಬೇಜವಾಬ್ದಾರಿತನ ವರ್ತಿಸ್ತಾ ಇದ್ದಾರೆ PDOಗಳು ಅನ್ನುವಂಥದ್ದು. ಎಸ್ ಪ್ರಮೋದ್ ಅವರೇ, ಖಂಡಿತ ನಾನು ಈಗಾಗಲೇ ಹೇಳಿದೆ, ಕಟ್ಪಾಡಿ ಏನು ಸ್ವಲ್ಪ ಪುಟ್ಟ ಊರು ಇದು. ಈ ಒಂದು ಆದಷ್ಟು ನದಿ ನೀರನ್ನೇ ಆವರಿಸಿಕೊಂಡಿರುವಂತ ಪ್ರದೇಶ. ಇಲ್ಲಿ ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಪಾರ್ಟ್ಮೆಂಟ್ಗಳು ಈಗ ಅಣಬೆಗಳಾಗಿ ಬೆಳೆಯುತ್ತಿದೆ ಅಂತ ಹೇಳ್ಬೋದು. ಸಾಕಷ್ಟು ಅಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಇವರು ಪರವಾನಗಿಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಪರವಾನಗಿಯನ್ನು ಕೊಡುವ ಮೊದಲು ಆ ಒಂದು ಏನು ಅಪಾರ್ಟ್ಮೆಂಟ್ಗಳಿದೆ ಅಲ್ಲಿ ಅವರು ಪಿಟ್ಗಳನ್ನು ಅಳವಡಿಸಿಕೊಂಡಿದ್ದಾರಾ, ಅವರ ಏನು ಕೊಳಚೆ ನೀರುಗಳು ಎಲ್ಲಿ ಅವರು ಅದನ್ನು ವಿಲೇವಾರಿ ಮಾಡ್ಕೊಳ್ತಾರೆ ಆ ಬಗ್ಗೆ ಯಾವುದೇ ಗಮನ ಹರಿಸುತ್ತೂ ಇಲ್ಲ. ಈಗ ಈ ಒಂದು ನದಿ ಪರಿಸರದಲ್ಲಿ ಈಗಾಗಲೇ ಒಂದು ಹೊಸ ಅಪಾರ್ಟ್ಮೆಂಟ್ ಆಗ್ತದೆ, ಒಂದು ಮತ್ತೊಂದು ಆಲ್ರೆಡಿ ಆಗಿದೆ. ಅವರ ಏನು ನೀರು ಏನು ಬರ್ತದೆ, ಕೊಳಚೆ ನೀರಿದೆ, ಅದು ನೇರವಾಗಿ ಈಗ ಈ ಒಂದು ನದಿಯನ್ನು ಸೇರ್ಕೊಳ್ತಿದೆ ಅಂತ ಹೇಳ್ಬೋದು. ಇಲ್ಲಿ ಏನ್ ಗಮನಿಸಬೇಕು ಅಂತ ಹೇಳಿದ್ರೆ, ಈ ಒಂದು ನದಿ ತೀರದ ಪರಿಸರದಲ್ಲಿರುವಂತ ಜನರಿಗೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಆ ಪರಿಸರದಲ್ಲಿರುವ ಏನು ಜನರಿದ್ದಾರೆ ಅವರಿಗೆ ಸಾಂಕ್ರಾಮಿಕ ರೋಗ ಬರುವಂತಹ ಭೀತಿ ಈಗಾಗಲೇ ಉಟ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಈ ನೀರು ಅಷ್ಟು ಸ್ಪೀಡ್ ಆಗಿ ಬರ್ತಾ ಉಂಟು. ಏನು ಅಲ್ಲಿಂದ ಚರಂಡಿಯಿಂದ ಬರುವಂತ ಏನು ಅವರ ನೀರುಗಳನ್ನು ಬಿಡ್ತಾ ಇದ್ದಾರೆ, ಅದು ನೇರವಾಗಿ ಈಗ ನದಿ ಸೇರ್ತಾ ಇದೆ. ಇದರಿಂದ ನದಿಯಲ್ಲಿರುವಂತಹ ಮೀನುಗಳಿಗೂ ಕೂಡ ತೊಂದರೆ ಆಗ್ತದೆ, ಆ ಪರಿಸರದ ಜನರಿಗೆ ತೊಂದರೆ ಆಗ್ತದೆ. ಸ್ಥಳೀಯ ಗ್ರಾಮ ಪಂಚಾಯತ್ ಈಗಾಗಲೇ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಸುಮಾರು ದಿನಗಳಿಂದ ಇವರು ಹೋಗಿ ಪಂಚಾಯತ್ಗೆ ತಿಳಿಸಿದ್ರು ಕೂಡ ಯಾವುದೇ ಒಂದು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಅನಿವಾರ್ಯತೆ ಆಗಿದೆ. ಯಾಕಂತ ಹೇಳಿದ್ರೆ ಮಾಧ್ಯಮದಲ್ಲಿ ಬಂದ ನಂತರ ಕೂಡ ಆದ್ರೂ ಇವರು ಎಚ್ಚೆತ್ಕೊಳ್ತಾರ ಅಂತ ನೋಡ್ಬೇಕಾಗಿದೆ ಅಂಜುಮ್. ಈಗ ಎಸ್ ಕ್ಯಾಥರಿನ್ ಅವರೇ, ಬಹುಶಃ ಸ್ವಚ್ಛ ಭಾರತ ಅನ್ನುವಂಥದ್ದು ನಮ್ಮೆಲ್ಲರ ಕನಸು. ಆದ್ರೆ ಈ ಒಂದು ಅಜೆಂಡಾ, ಈ ಒಂದು ಯೋಜನೆ ಕೇವಲ ಭಾಷಣಕ್ಕೆ ಸೀಮಿತ ಆಯ್ತೆ. ಬಹುಶಃ ನಾವೆಲ್ಲ ಒಂದು ಕಡೆ ದೂರದಲ್ಲಿ ಕೇಳ್ತೇವೆ, ಅಲ್ಲಿ ನದಿ ಮಲಿನಗೊಳ್ತು, ಇಲ್ಲಿ ಕಸ ಬಿತ್ತು ಅನ್ನುವಂಥದ್ದು. ಈಗ ನಮ್ಮ ಪರಿಸರದಲ್ಲಿ ಆ ರೀತಿ ಸಮಸ್ಯೆ ಉಂಟಾದಾಗ ಅಧಿಕಾರಿಗಳು ಯಾವ ರೀತಿ ಬೇಜವಾಬ್ದಾರಿತನ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ನಾವೀಗ ಪ್ರತ್ಯಕ್ಷವಾಗಿ ಉದಾಹರಣೆಯ ಮೂಲಕ ನೋಡ್ತಾ ಇದ್ದೇವೆ. ಎಸ್ ಏನ್ ಹೇಳ್ತೀರಾ? ಖಂಡಿತವಾಗಿ. ಯಾಕಂದ್ರೆ ನಾವು 24 ಗಂಟೆ ಕೂಡ ಕಿಟಕಿ ಬಾಗಿಲೆಲ್ಲ ಮುಚ್ಚಿಕೊಂಡು ಒಳಗಿರ್ಬೇಕು. ಮನೆಗೆಲ್ಲ ಕ್ರ್ಯಾಕ್ ಬಂದಿದೆ, ಯಾಕಂದ್ರೆ ಹೊರಗಿನ ಗಾಳಿಯೇ ಬರುದಿಲ್ಲ, ನಿಲ್ಲಿಕ್ಕೆ ಆಗುದಿಲ್ಲ, ಸೊಫಿಸ್ಟಿಕೇಟ್ ಆಗ್ತದೆ. ಹೊರಗೆ ಬಂದಾಗ ವಾಂತಿ ಬರ್ತದೆ, ಒಂದು ಮುಷ್ಟಿ ಊಟ ಮಾಡ್ಲಿಕ್ಕಿಲ್ಲ, ಊಟ ಮಾಡುವಾಗ ವಾಂತಿ ಬರ್ತದೆ. ಯಾಕಂದ್ರೆ ಎಲ್ಲಿ ಹೋದ್ರೂ ಕೂಡ ಮೂಗನ್ನ ಇಟ್ಕೊಂಡು ಹೋಗ್ಬೇಕು. ಪ್ರಮೋದ್ರವ್ರು ಹೇಳಿದಾಗೆ ಸೊಳ್ಳೆ ಅಂತೂ ಯಾವ ಹೊತ್ತಿನಲ್ಲಿ ಅಲ್ಲಿ ನಮ್ಗೆ ಏನು ಬಂದು ಮಾಡ್ತದೆ ಅಂತ ಇಲ್ಲ. ಇಷ್ಟಿಷ್ಟು ಸಣ್ಣ ಸಣ್ಣ ಸೊಳ್ಳೆಗಳು. ಸದ್ಯಕ್ಕೆ ನಾವೆಲ್ಲ ಕೂಡ ಸಾಧಾರಣ ಈಗಲೇ ಪೇಷಂಟ್ ಆಗ್ತಾ ಇದ್ದೇವೆ. ಎಲ್ಲರೂ ಕೂಡ ಆಸ್ಪತ್ರೆಯ ಬಾಗಿಲು ನೋಡ್ಬೇಕಂತ. ಯಾಕಂದ್ರೆ ಅಲ್ಲಿ ಮಕ್ಕಳಿದ್ದಾರೆ, ಪುಟ್ಟ ಪುಟ್ಟ ಮಕ್ಕಳು. ಹಾಗಾದ್ರೆ ಮುಂದಿನ ಜನಾಂಗಕ್ಕೆ ನಾವು ಕೊಡೋದು ರೋಗವನ್ನ. ಅಷ್ಟು ಒಳ್ಳೆಯ ಸ್ಥಳ, ಯಾಕಂದ್ರೆ ನಾವು ಅದನ್ನು ಸ್ವರ್ಗವನ್ನ ಮಾಡಿಕೊಂಡಿದ್ದೆವು. ಯಾಕೆ ಇವರು ಬೇರೆಯವರು ಬಂದುಕೊಂಡು ನರಕ ನಾವು ಮಾಡಿದ್ರೆ ಹೇಳಿ, ನಾವು ಏನಾದ್ರೂ ಕೊಳಕು ಮಾಡಿದ್ರೆ ಹೇಳಿ, ಇಷ್ಟು ಚೆನ್ನಾಗಿ ಇರ್ತವೆ. ಎಲ್ಲಿವರೆಗೆ ಅಂದ್ರೆ ಮುಂದುವರೆದು ಅವರು ಇನ್ನೂ ಮುಂದುವರೆದು ನಾವು ಮಾತಾಡ್ತೇವೆ ಅಂದಾಳೆ ಮನೆಯ ಗೇಟಿನ ಮುಂದೆ ಇಷ್ಟಿಷ್ಟು ದೊಡ್ಡ ಬಾಕ್ಸಸ್ ತಂದು. ಕರೆ ಇದೆ ಕ್ಯಾಥರಿನ್ ಅವರೇ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ನಾನು ತುಳಸಿ ದೇವಾಳಿಗ, ಪಾಸ್ಟ್ ಪ್ರೆಸಿಡೆಂಟ್ ಆಫ್ ರೋಟರಿ ಕ್ಲಬ್ ಕಟ್ಪಾಡಿ. ಎಸ್ ಹೇಳಿ ಸರ್, ತಮ್ಮ ಹೆಸರು? ತುಳಸಿ ದೇವಾಳಿಗ ಅಂತ. ಓಕೆ ಓಕೆ ಓಕೆ, ಹೇಳಿ ಸರ್.
ಸರ್ ಅಲ್ಲ ಮೇಡಮ್? ಎಸ್ ಮೇಡಮ್ ಹೇಳಿ. ಸಾರಿ. ಅಲ್ಲ ಅದೇ ಕ್ಯಾಟ್ರಿನ್ ಮೇಡಮ್ ಹೇಳಿದ್ರಲ್ಲ ಎಲ್ಲ ಸತ್ಯ, ಅದ್ರಲ್ಲಿ ಏನು ಇದಿಲ್ಲ. ನಾನು ಕೂಡ ಅವರ ಮನೆ ಪಕ್ಕದಲ್ಲೇ ಇರೋದು. ಆ ತೋಡಿನಲ್ಲಿ ಎಲ್ಲ ಚರಂಡಿಯಲ್ಲಿ ನೀರು ಧಾರಾಕಾರವಾಗಿ ಮಾಡಿದ್ರೆ ಹಾಗೆ ಹೋಗ್ತಾ ಇರ್ತದೆ. ಅದು ಅಲ್ಲಿಂದ ಬರುತ್ತೆ ಎಲ್ಲ 2-3 ಫ್ಲಾಟಿನ ಅಲ್ಲಿಂದ. ಅದು ಅದರ ಪಕ್ಕದಲ್ಲೇ ನನ್ನ ಮನೆದು ಬಾವಿ ಕೂಡ ಉಂಟು. ಈಗ ನನ್ನ ಬಾವಿದು ನೀರು ಕೂಡ ಒಂಥರ ಕಲರ್ ಬರ್ತಾ ಇದೆ. ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಅಲ್ಲದೆ ಮತ್ತೆ ಎರಡನೇದಾಗಿ ಎಲ್ಲ ಇದ್ದ ಕಸಗಳನ್ನು ಎಲ್ಲ ತಕೊಂಡು ಬಂದು ಅಲ್ಲಿ ಕಾರ್ನಲ್ಲಿ ಬರ್ತಾರೆ, ಅಲ್ಲಿ ಎಲ್ಲ ಬಿಸಾಡಿ ಹೋಗ್ತಾರೆ ಮೇಡಮ್. ಅದು ಯಾಕಂದ್ರೆ ಈಗ ಮುಂಚೆ ಪಂಚಾಯತ್ನಿಂದ ಗಾಡಿ ಬರ್ತಿತ್ತು, ಈಗ ಗಾಡಿ ಕೂಡ ಕಾಣುದಿಲ್ಲ. ಕಸವನ್ನು ಜನರು ಎಲ್ಲ ತಗೊಂಡು ಇಲ್ಲೇ ಬಂದು ಹಾಕ್ಬಿಡ್ತಾರೆ. ನಾವು ಅದ್ರ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲೆಲ್ಲ ಪರಿಸರ ಎಲ್ಲ ಕೆಟ್ಟು ಹೋಗಿದೆ, ನೀರೆಲ್ಲ ಹಾಳಾಗಿ ಅದು ತಾವು ಬಂದು ನೋಡಿದ್ರೇನೆ ಗೊತ್ತಾಗ್ಬೋದು, ಹೇಳುವಷ್ಟು ಇದಿಲ್ಲ ಅದು. ಮತ್ತೆ ಇದು ಸೊಳ್ಳೆಗಳಿಂದ ಅದು ನಮ್ಗೆ ಸಾಯಂಕಾಲ 5 ಗಂಟೆ ಆದ ತಕ್ಷಣನೇ ಮನೆಯಲ್ಲಿ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೊಳ್ಳೆಗಳು ಉಂಟಾಗಿದೆ. ಎಷ್ಟೋ ಬಿಮಾರಿಗಳು ಬರುವಂತ ಚಾನ್ಸಸ್ ಉಂಟು. ಅದರಿಂದ ಇದೆಲ್ಲವನ್ನು ನಮ್ಗೆ ತಕ್ಕ ಒಂದು ಪರಿಹಾರ ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಬಹಳ ಕಳಕಳಿಯಿಂದ ಕೇಳ್ತಾ ಇದ್ದೇನೆ. ಯಾಕಂದ್ರೆ ಇದು ಎಲ್ಲರಿಗೂ ಒಂದು ಅನ್ವಯಿಸ್ತದೆ, ಪ್ರತಿಯೊಬ್ಬರಿಗೂ. ಅಂದ್ರೆ ಇಲ್ಲಿ ಇದ್ದ ಎಲ್ಲ ಹೆಣಗುಡ್ಡೆಯಲ್ಲಿ ಇರುವ ಎಲ್ಲರಿಗೂ ಇದು ಅನ್ವಯಿಸ್ತದೆ. ಅದರಿಂದ ಅದು ಈಗ ರಸ್ತೆಯಲ್ಲಿ ನಡಿಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಎರಡೂ ಪಕ್ಕದಲ್ಲಿ ಕೂಡ ಕಸಗಳ ರಾಶಿಯೇ ಉಂಟು. ಅದು ಯಾರು ಹಾಕ್ತಾರೆ, ಏನ್ ಮಾಡ್ತಾರೆ, ನಾವು ನೋಡಿದ್ರೆ ಅದು ನಾವು ಹಿಡಿಬಹುದು. ಬೆಳಿಗ್ಗೆ ಆಗುವ ಮುಂಚೆ ಬಂದು ಹಾಕಿ ಬಿಡ್ತಾರೆ, ಕತ್ಲಾದ ನಂತರ ಬಂದು ಹಾಕಿ ಬಿಡ್ತಾರೆ. ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ಮುಗಿಗೆ ನಾವು ಕೈ ಹಿಡ್ಕೊಂಡು ವಾಕಿಂಗ್ ಹೋಗ್ಬೇಕಾಗುತ್ತೆ. ನೀರು ನಮ್ಮ ತೋಡಿನ ಹತ್ರ ನೀರು ಹೋಗ್ತಾ ಇದೆ. ಅದಲ್ಲದೆ ತೋಡು ಮಾಡುವಾಗ್ಲೂ ಕೂಡ ಪಂಚಾಯತ್ನವರು ಅದು ಕೂಡ ತಪ್ಪು ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇದು ನಮ್ಮ ಮನೆದು ಇಡೀ ಕಟ್ಪಾಯಿದ ನೀರು ನನ್ನ ತೋಟಕ್ಕೆ ಬಂದು ಒಳಗೆ ಹೋಗ್ತದೆ. ಅಂದ್ರೆ ಡೌನ್ ಮಾಡಿದ್ದಾರೆ ಅಲ್ಲಿ, ಇಲ್ಲ ನೀರು ನಮ್ಮ ಮನೆಗೆ ಒಳಗೆ ಬರ್ತದೆ. ತುಂಬಾ ಪ್ರಾಬ್ಲಮ್ ಉಂಟು ಮೇಡಮ್. ಅದು ಹೇಳಿದ್ರೆ ಇಷ್ಟು ಉದ್ದ ಪಟ್ಟಿ ಆಗ್ಬೋದು. ಅದಕ್ಕೆ ಪರಿಹಾರ ಕಂಡು ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಖಂಡಿತ ನಮ್ಮ ಕೈಯಲ್ಲದಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಹುಶಃ ಕುಡಿಯುವ ನೀರಿಗೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ನದಿ ಮಲಿನಗೊಳ್ತಾ ಇರುವಂತದ್ದು. ಸೊ ಮನೆಯಲ್ಲಿದ್ದಂತಹ ಬಾವಿಯ ನೀರು ಕೂಡ ಮಲಿನಗೊಳ್ತಾ ಇದೆಯಾ ಅನ್ನುವಂತಹದ್ದು ಕೂಡ ಅಕ್ಕಪಕ್ಕದ ನಿವಾಸಿಗಳಿಗೀಗ ಭಯ ಉಂಟಾಗಿದೆ. ಈ ಬಗ್ಗೆ ಚರ್ಚೆನ ಮುಂದುವರಿಸ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ಜಲಗಂಡಾಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಹುಶಃ ನಮ್ಮ ಸುತ್ತಮುತ್ತಲಿನ ಪರಿಸರದ ನದಿಗಳು ಯಾವ ರೀತಿ ಹಾಳಾಗ್ತಾ ಇದೆ, ಬಹುಶಃ ಇದು ಮೊದಲ ಉದಾಹರಣೆ ಇರ್ಬೋದು. ಇನ್ನೂ ಕಾಣದಂತಹ ಅನೇಕ ನದಿಗಳು ಈ ರೀತಿಯಾಗಿ ಮಲಿನಗೊಳ್ತಾ ಇರ್ಬೋದು. ಪಾಪನಾಶಿನಿ ನದಿ ಅನ್ನುವಂಥದ್ದನ್ನ ಯಾವ ರೀತಿ ಕಸದ ಒಂದು ಬುಟ್ಟಿಯಾಗಿ ವರ್ತಿಸಿದ್ದಾರೆ ಅಥವಾ ಮಲಿನ ನೀರನ್ನ ಬೀಳುವಂತಹ ಒಂದು ಚರಂಡಿಯಾಗಿ ಪರಿವರ್ತಿಸಿದ್ದಾರೆ ಅನ್ನುವಂಥದ್ದು ಇದು ಖಂಡಿತವಾಗ್ಲೂ ನಾವು ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಬೇಜವಾಬ್ದಾರಿತನ ಅನ್ನುವಂಥದ್ದು ಇಲ್ಲಿ ರಾರಾಜಿಸ್ತಿರುವಂಥದ್ದು. ಈ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ಬಂದಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ಜೊತೆ ಇದ್ದಾರೆ ಇವತ್ತಿನ ಅತಿಥಿಗಳು ಕ್ಯಾಥರಿನ್ ಹಾಗೂ ಪ್ರಮೋದ್ ರವರು. ಪ್ರಮೋದ್ ಅವರೇ, ಬಹುಶಃ ಕಾಣದ ಕೈಗಳು ಇದರ ಹಿಂದೆ ಇದೆಯಾ ಅನ್ನುವಂಥದ್ದು. ಈ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಸರ್? ಜಗದೀಶ್ ಕಾಮತ್ ಮಾತಾಡ್ತಾ ಇದ್ದೇನೆ. ಎಲ್ಲಿಂದ ಮಾತಾಡ್ತಿದ್ದೀರಾ? ನಾನು ಕಟ್ಪಾಡಿಯಿಂದ ಮಾತಾಡ್ತಾ ಇದ್ದೇನೆ. ಹೇಳಿ ಜಗದೀಶ್ ಕಾಮತ್ ಅವರೇ. ನಮಸ್ಕಾರ ಪ್ರಮೋದ್ ಸುವರ್ಣ ಹಾಗೆ ಕ್ಯಾಥರಿನ್ ಅವರೇ. ನಮಸ್ಕಾರ. ಹೇಳಿ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಸರ್, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಸರಿ ಸರಿ ಸರಿ, ಓಕೆ. ನಾನು ಸ್ವಲ್ಪ ದೂರದಲ್ಲೇ ಇದ್ದೇನೆ. ಹೇಳಿ ಸರ್. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ, ಹೇಳಿ ಸರ್. ನೋಡಿ, ನಿಜವಾಗಿ ಇವತ್ತು ಕಟ್ಪಾಡಿಯ ಪರಿಸ್ಥಿತಿ ತುಂಬಾ ಗಂಭೀರ ಇದೆ. ಯಾಕಂತ ಹೇಳಿದ್ರೆ ಡೆವಲಪ್ಮೆಂಟ್ ಒಂದು ಊರಲ್ಲಿ ಆಗ್ಬೇಕು, ಆದ್ರೆ ಹೆಲ್ದಿ ಡೆವಲಪ್ಮೆಂಟ್ ಆಗ್ಬೇಕು. ಅದು ಕೂಡ ನಮ್ಮ ಅದೇ ರೋಡ್ ಅಲ್ಲಿ, ಓಲ್ಡ್ ರೋಡ್ ಅಲ್ಲಿ
ಆಲ್ರೆಡಿ ಒಂದು ಅಪಾರ್ಟ್ಮೆಂಟ್ ಆಗಿದೆ, ಇನ್ನೊಂದು ಕೂಡ ಅಪಾರ್ಟ್ಮೆಂಟ್ ಆಗ್ತಾ ಇದೆ. ಸೊ ಅದರಿಂದ ಈಗಾಗಲೇ ಈ ಸಮಸ್ಯೆ ಅವರು ಪಬ್ಲಿಕ್ ಡ್ರೈನೇಜ್ ಅಲ್ಲಿ ಅವ್ರದ್ದು ಇದನ್ನು ಬೀಳ್ತಾ ಇದ್ದಾರೆ. ಅದು ತುಂಬಾ ಕಷ್ಟ ಕೊಡ್ತಾ ಉಂಟು. ನಾವು ನಮ್ಮ ಮನೆ ಹತ್ರದಿಂದ ಕೂಡ ಪಾಸ್ ಆಗ್ತಾ ಇದೆ. ಅದ್ರದ್ದು ಆ ಸ್ಮೆಲ್ ಉಂಟಲ್ಲ, ಭಾರಿ ಕಷ್ಟ ಉಂಟು. ಅದು ಯಾವ ರೀತಿಯ ಇದಕ್ಕೆ ರೋಗಕ್ಕೆ ಉಂಟು ಮಾಡ್ತಾ ಅಂತ ಗೊತ್ತಾಗುದಿಲ್ಲ. ಯಾಕಂದ್ರೆ ಹೇಳಿದಾಗೆ ಮುಂಚೆ ಅದು ಅಷ್ಟು ಪ್ರಶಾಂತ ವಾತಾವರಣವಿದ್ದ ಒಂದು ಪ್ಲೇಸ್ ಇತ್ತು. ನಾವು ಯಾವತ್ತು ರಾತ್ರಿಯಲ್ಲಿ ಹೋಗಿ ಆ ನದಿಯ ಹತ್ರ ಕುತ್ಕೊಂಡು ತುಂಬಾ ಒಂದು ಖುಷಿ ತರ್ತಿದ್ದ ಪ್ಲೇಸ್ ನಲ್ಲಿ ಇವತ್ತು ಈ ರೀತಿಯ ಒಂದು ವ್ಯವಸ್ಥೆ ಆಗಿದೆ. ಇದಕ್ಕೆ ಖಂಡಿತವಾಗಿಯೂ ಸ್ಥಳೀಯ ಒಂದು ಪಂಚಾಯತ್ನದ್ದು ತುಂಬಾ ಒಂದು ಇದಿದೆ ಜವಾಬ್ದಾರಿ. ಇದನ್ನ ನಿಲ್ಲಿಸುವುದು ಈಗ ನಮ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯಾಕಂದ್ರೆ ನಿಜವಾಗಿ ಅವರು ಯಾವುದೇ ಈಗ ಲೈಸೆನ್ಸ್ ಕೊಡುವ ಮುಂಚೆ ಅಲ್ಲಿ ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್ ಎಸ್ಪೆಷಲಿ ಅಪಾರ್ಟ್ಮೆಂಟ್ ಅಲ್ಲಿ ಆಗುವಾಗ ಅಲ್ಲಿ ಅದೇ ರೀತಿಯಲ್ಲಿ ಆಗ್ಬೇಕಂತ ಒಂದು ನಾರ್ಮ್ಸ್ ಇದೆ. ಬಟ್ ಆ ನಾರ್ಮ್ಸ್ ಅನ್ನ ಅವರು ಯಾವುದೇ ಪಾಲಿಸಲಿಲ್ಲ ಅಂತ ಕಾಣುತ್ತೆ. ಅವರ ಪಿಟ್ಟಿಗೆ ಸರಿಯಾದ ಅರೇಂಜ್ಮೆಂಟ್ ಮಾಡಿದ್ದಾರೆ ಇಲ್ಲ, ಮತ್ತೆ ಅಲ್ಲಿಯ ಇವರಿಗೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ. ಅದು ಬಿಟ್ಟು ಈಗ ಎರಡನೇ ಅಪಾರ್ಟ್ಮೆಂಟ್ ಒಂದು 64 ಬಿಲ್ಡಿಂಗ್ ನ ಒಂದು ಪುನಃ ಅಪಾರ್ಟ್ಮೆಂಟ್ ಆಗ್ತಾ ಇದೆ ನಮ್ಮ ರೋಡ್ ಹತ್ರ ಈಗ. ಬಹುಶಃ ಅವ್ರಿಗೆ ಗೊತ್ತೇ ಇದೆ ಚರಂಡಿ ಸಮಸ್ಯೆಗಳೇನು ಇಲ್ಲ, ಎಲ್ಲ ಏನು ಕೊಳಚೆ ನೀರುಗಳು ಎಲ್ಲದೂ ಕೂಡ ಪಾಪನಾಶಿನಿಗೆ ಬಿಡಬಹುದು ಅನ್ನುವಂಥದ್ದು. ಬಹುಶಃ ಅಪಾರ್ಟ್ಮೆಂಟ್ ನ ಜನರನ್ನ ಸೇಫ್ ಮಾಡಿಕೊಂಡು ಇಲ್ಲಿದ್ದಂತಹ ನದಿಯ ಆಸುಪಾಸಿನ ಪರಿಸರದ ಜನರಿಗೆ ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಖಂಡಿತ. ಯಾಕಂದ್ರೆ ಇದು ನಿಜವಾಗಿ ಉಂಟಲ್ಲ, ಅದು ಈಗ ಡ್ರೈನೇಜ್ ಇರುವಂತದ್ದು ಮಳೆಯ ನೀರು ಹೋಗ್ಲಿಕ್ಕೆ ಮಾತ್ರ. ಇದು ಅಪಾರ್ಟ್ಮೆಂಟ್ ನವರು ಅವರು ಅಪಾರ್ಟ್ಮೆಂಟ್ ಕಟ್ಲಿ, ಆದ್ರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಅವ್ರು ಮಾಡ್ಬೇಕಲ್ಲ. ಈಗ 30 ಮನೆ ಇರ್ಬೋದು, 40 ಮನೆ ಇರ್ಬೋದು, ಅಲ್ಲಿಗೆ ಬೇಕಾಗುವಂತ ಇದನ್ನ ಅವರು ಮಾಡ್ಬೇಕು. ಅದು ಮಾಡುವಾಗ ಅದು ಲೈಸೆನ್ಸ್ ಕೊಡುವ ಮುಂಚೆ ಸ್ಥಳೀಯ ಆಡಳಿತದವರು ಕೂಡ ಅದನ್ನ ಗಮನಿಸ್ಬೇಕಲ್ಲ ಮೇಡಮ್. ಖಂಡಿತ ಖಂಡಿತ ಸರ್. ನಿಜವಾಗಿ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಅಬ್ಜೆಕ್ಷನ್ ಇಲ್ಲ, ಆದ್ರೆ ಇವತ್ತು ನಾವು ಕೂಡ ಈಗ ನಮ್ಮ ಬಾವಿಯಿಂದಲೇ ನೀರು ನಾವು ತಗೊಳ್ತಾ ಇದ್ದೇವೆ. ಇದು ಇನ್ನು ಮುಂದೆ ಇದು ನಮ್ಮ ಬಾವಿಗೂ ಇದಾಗಿ ನಮಗೂ ಕೂಡ ಸಾಂಕ್ರಾಮಿಕ ರೋಗ ಹರಡುವ ಒಂದು ಚಾನ್ಸಸ್ ಇದೆ ಅಂತ ತೋರುತ್ತೆ ನನಗೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಅವ್ರು ಹೇಳ್ತಾ ಇದ್ರು ಬಹುಶಃ ಡೆವಲಪ್ಮೆಂಟ್ ಹೆಸರಿನಲ್ಲಿ ಯಾವುದೋ ಒಂದು ಪ್ರದೇಶದ ಜನರ ಆರೋಗ್ಯ ಅಥವಾ ಆ ಪ್ರದೇಶದ ಒಂದು ಹೆಲ್ದಿ ಎನ್ವೈರನ್ಮೆಂಟ್ ಅನ್ನುವಂಥದ್ದು ಹಾಳಾಗ್ತಾ ಇದೆ ಅನ್ನುವಂಥದ್ದು. ಪ್ರಮೋದ್ ಅವರೇ, ನಾವು ನೋಡೋದಾದ್ರೆ ಅಪಾರ್ಟ್ಮೆಂಟ್ ಹೆಸರಿನಲ್ಲಿ ಬಹುಶಃ ಅಪಾರ್ಟ್ಮೆಂಟ್ ಕಟ್ಟುವಾಗಲೇ ಡ್ರೈನೇಜ್ಗಳ ರೂಲ್ಸ್ ಇರಬಹುದು ಅಥವಾ ಬಹುತೇಕ ರೂಲ್ಸ್ಗಳಿರ್ತದೆ ಆ ಒಂದು ಅಪಾರ್ಟ್ಮೆಂಟ್ ಕಟ್ಟುವಾಗ ಅಥವಾ ಯಾವುದೇ ಒಂದು ಬಿಲ್ಡಿಂಗ್ಸ್ಗಳು ಕಟ್ಟುವಾಗ. ಬಹುಶಃ ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡಿದೆ ಅನ್ನುವಂಥದ್ದು. ಬಹುಶಃ ಆ ಬಿಲ್ಡರ್ಸ್ಗಳಿಗೆ ಮೊದಲೇದಾಗಿ ಅವರು ಪಟ್ಟಿಯನ್ನು ತೋರಿಸಬೇಕು, ಈ ರೀತಿಯಾದಂತಹ ಡ್ರೈನೇಜ್ ವ್ಯವಸ್ಥೆಗಳನ್ನ ನಾವು ಮಾಡ್ತೇವೆ ಅನ್ನುವಂಥದ್ದು. ಸೊ ಇನ್ನೂ ಕೂಡ ಇನ್ನೊಂದು ಅಪಾರ್ಟ್ಮೆಂಟ್ ಅನ್ನುವಂಥದ್ದು ಆಗ್ತಾ ಇದೆ, ಯಾವ ರೀತಿ ನೀರು ಕೂಡ ಹೋಗ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ. ಏನ್ ಹೇಳ್ತೀರಾ ಸರ್? ಅಂಜುಮ್, ಇಲ್ಲಿ ನಾವು ಒಂದು ಗಮನಿಸಬೇಕಂತ ಹೇಳಿದ್ರೆ ಏನು ನಾವು ಈಗ ಒಂದು ಅಪಾರ್ಟ್ಮೆಂಟ್ ಅನ್ನು ನೋಡ್ತಾ ಇದ್ದೇವೆ, ಆ ಒಂದು ಅಪಾರ್ಟ್ಮೆಂಟ್ ಇಂದಾಗಿ ಆ ಸ್ಥಳೀಯ ಪರಿಸರದ ಜನರಿಗೆ ತೊಂದರೆ ಆಗ್ತಿತ್ತು. ಅಂದ್ರೆ ಅವರ ತೋಟಕ್ಕೆಲ್ಲ ಈ ಡ್ರೈನೇಜ್ ನೀರು ಹೋಗ್ತಾ ಇತ್ತು. ಅವರಿಗೆ ಏನಂತ ಹೇಳಿದ್ರೆ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಅದು ದೊಡ್ಡ ತಲೆನೋವಾಗಿತ್ತು. ಆದ್ರಿಂದ ಈಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಈ ರಸ್ತೆ ಅಗಲೀಕರಣ ಆಗಿದೆ. ಈ ರಸ್ತೆ ಅಗಲೀಕರಣ ಆಗುವಾಗ ಚರಂಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಚರಂಡಿ ನಿರ್ಮಾಣ ಮಾಡಿದಕ್ಕೆ ಏನು ಮಳೆ ನೀರು ಹೋಗ್ಬೇಕಂತೇಳಿ ಈಗ ಈ ಅಪಾರ್ಟ್ಮೆಂಟಿನವರು ಆ ಸ್ಥಳೀಯರ ಒಂದು ಏನು ಅಲ್ಲಿ ಅವರಿಗೆ ತೊಂದರೆಗಳನ್ನು ಕೊಟ್ಟಾಗ ನೇರವಾಗಿ ಈ ಚರಂಡಿಗೆ ಇವರು ಪೈಪ್ ಲೈನ್ ಅನ್ನು ಕೊಟ್ಟಿದ್ದಾರೆ. ನೇರವಾಗಿ ಅವರ ಏನು ಅಪಾರ್ಟ್ಮೆಂಟ್ ಕಾಣ್ತಾ ಇದೆ ನಮ್ಗೆ ನೋಡಿ, ಈ ಅಪಾರ್ಟ್ಮೆಂಟ್ ಇಂದ ಈ ಚರಂಡಿಗೆ ಪೈಪ್ ನೋಡಿ, ಇದೇ ಪೈಪ್ ನಿಂದಾಗಿ ಈ ಚರಂಡಿಗೆ ಕಲೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ ಹೊತ್ತು ಯಾರು ನೋಡೋದಿಲ್ಲ, ಆವಾಗ ಅದನ್ನು ಪೈಪ್ ಆನ್ ಮಾಡಿ ಬಿಡ್ತಾರೆ. ಈ ಚರಂಡಿಯಿಂದ ನೇರ ಪಾಪನಾಶಿನೊಂದಿಗೆ ಸೇರಿಕೊಳ್ತದೆ. ಅಂದ್ರೆ ಇವರು ನಮ್ಮ ಏನು ಹಿರಿಯರಿದ್ದಾರೆ ಅವರ ಮನೆ ಹತ್ತಿರನೇ ಇದು ಬಂದು ಇದಾಗ್ತದೆ. ಚರಂಡಿಯಿಂದ ಬಂದ ನೀರು ಇದು ಅವರ ಏನು ಅಪಾರ್ಟ್ಮೆಂಟ್ ಇಂದ ಬಂದಂತ ನೀರು ನೇರವಾಗಿ ಇದು ಪಾಪನಾಶಿ ನದಿಗೆ ಬಂದು ಬೀಳ್ತಾ ಇದೆ. ಇದರಿಂದ ಸಾಕಷ್ಟು ಅಲ್ಲಿ ಸ್ಥಳೀಯವಾಗಿ ಜನರಿಗೆ ತೊಂದರೆ ಆಗ್ತದೆ. ಆ ಒಂದು ನೀರನ್ನು ಉಪಯೋಗಿಸಿ ಏನು ಕೃಷಿ ಕಾರ್ಯವನ್ನು ಮಾಡ್ತಾರೆ ಅವರಿಗೂ ತೊಂದರೆ ಆಗ್ತದೆ. ನಂತರ ಏನು ನದಿಯಲ್ಲಿರುವಂತಹ ಮೀನುಗಳಿಗೂ ಕೂಡ ಇದು ತೊಂದರೆ ಆಗ್ತದೆ. ಇದರಿಂದ ಅದೇ ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಗಳು ಕಾಣ್ತಾ ಇದೆ. ಆ ನದಿ ತೀರಕ್ಕೆ ತಂದು ಈ ಒಂದು ಪ್ಲಾಸ್ಟಿಕ್ ಗಳನ್ನು ಬಿಸಾಡ್ತಾ ಇದ್ದಾರೆ. ನದಿಯ ನೀರಿಗೆ ಕೂಡ ಪ್ಲಾಸ್ಟಿಕ್ ಅನ್ನು ಬಿಸಾಡ್ತಾ ಇದ್ದಾರೆ.
ಸುಮಾರು ನಾವು ಒಂದು ವರ್ಷ ಹಿಂದ್ಗಡೆ ಇಲ್ಲಿ ನಾವು ಸ್ಪಂದನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಮನೆಯ ಏನು ದೇವರ ಮಂಚ ಇದೆ, ದೇವರ ಫೋಟೋಗಳಿದೆ, ಅದನ್ನು ತಂದು ಈ ಭಾಗದಲ್ಲಿ ಸುರಿಯುತ್ತಿದ್ರು. ಅದನ್ನು ನಮ್ಮ ಲೇಖಕಿಯವರು ಅದರ ಬಗ್ಗೆ ನಾವು ಮಾಧ್ಯಮ ಇದು ಸ್ಪಂದನದಲ್ಲಿ ಬಿತ್ತರಿಸಿದ ನಂತರ ಅದು ಸ್ವಲ್ಪ ಕಡಿಮೆ ಆಗ್ತಾ ಬಂತ ಅಂತ ಅಲ್ಲಿ ಕಡಿಮೆ ಆಗಿದೆ. ಈಗ ಹೊಸತಾಗಿ ಈ ಒಂದು ನದಿಗೆ ನೀರು ಬಿಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ತಂದು ಬಿಸಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ಒನೆ ಸ್ಥಳೀಯ ಗ್ರಾಮ ಪಂಚಾಯತ್ ನೇರವಾಗಿ ಅವರಿಗೆ ಅಪಾರ್ಟ್ಮೆಂಟ್ನವರಿಗೆ ನೋಟಿಸ್ ಮಾಡಬಹುದು. ನೋಟಿಸ್ ಮಾಡಿ ಚರಂಡಿಗೆ ನೀರನ್ನು ಬಿಡುವಂತ ಯಾವುದೇ ಒಂದು ಕಾನೂನಲ್ಲಿ ಇಲ್ಲ. ಇವರು ನೀರನ್ನು ಈಗ ಚರಂಡಿಯ ಮುಖಾಂತರ ನದಿಯನ್ನು ಬಿಡ್ತಾ ಇದ್ದಾರೆ. ಇದರಿಂದ ಸ್ಥಳೀಯವಾಗಿ ಎಲ್ಲರಿಗೂ ತೊಂದರೆ ಆಗ್ತದೆ. ಇಲ್ಲ, ನಾವು ನೋಡ್ತಾ ಇದ್ದೇವೆ ಕ್ಯಾಥರಿನ್ ಅವರೇ, ಕೇವಲ ನೀರಿನ ಸಮಸ್ಯೆ ಅಷ್ಟೇ ಅಲ್ಲ, ಅಲ್ಲಲ್ಲಿ ಬಿದ್ದಂತಹ ಕಸದ ಕೊಂಪೆ ಅಂತಾಗಿದೆ. ಬಹುಶಃ ಸ್ವಚ್ಛತಾ ನಗರಿ ಅನ್ನುವಂಥದ್ದು, ಸ್ವಚ್ಛತಾ ಜಿಲ್ಲೆ ಅನ್ನುವಂಥದ್ದು ಬಹಳಷ್ಟು ಪ್ರಶಸ್ತಿಗಳು ಉಡುಪಿಗೆ ಸಿಕ್ಕಿದೆ. ಆದ್ರೆ ಇಲ್ಲಿ ನೋಡ್ತಾ ಇದ್ದೇವೆ ಏನು ಪ್ಲಾಸ್ಟಿಕ್ಸ್ ಗಳಾಗಿರ್ಬೋದು, ಕಸವನ್ನ ತಂದು ಹಾಕ್ತಾ ಇದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ನಗರ ಪ್ರದೇಶಗಳನ್ನ ನಾವು ಸ್ವಚ್ಛವಾಗಿಟ್ಕೊಂಡು ಸ್ವಲ್ಪ ಹಿಂದುಳಿದ ಪ್ರದೇಶಗಳಿಗೆ ಎಲ್ಲೋ ಒಂದು ಕಡೆ ಕಸವನ್ನ ಹಾಕ್ತಾ ಇದೀವಾ ಅನ್ನುವಂಥದ್ದು. ಎಸ್, ಈ ಬಗ್ಗೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ರಂಜಿತ್ ಪೂಜಾರಿ. ಎಸ್, ಹೇಳಿ ಸರ್. ಅದೇ ಆ ಸೈಡ್ ಅಲ್ಲಿ ತುಂಬಾ ಸ್ಮೆಲ್ ಬರ್ತದಮ್ಮ. ಆಗ ನೋಡ್ತಿದ್ದೀನಿ ಕಾರ್ಯಕ್ರಮ, ಬೆಳಿಗ್ಗೆ ಮಧ್ಯಾಹ್ನ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಷ್ಟು ಸ್ಮೆಲ್ ಬರ್ತಿದೆ. ಡೈರೆಕ್ಟ್ ಇದಕ್ಕೆ ಕೊಟ್ಟಿದ್ದಾರೆ, ಚರಂಡಿಗೆ ಕೊಟ್ಟಿದ್ದಾರೆ. ಒಂದು 2 ವೀಕ್ಸ್ ಇಂದ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ, ಹಾಗೆ ಆಗ್ತದೆ. ಸರ್, ತಾವೇನಾದ್ರೂ ಈ ಬಗ್ಗೆ ದೂರ ನೀಡಿದ್ರಾ? ದೂರ ನೀಡ್ಲಿಲ್ಲಮ್ಮ. ನಮ್ಗೆ ಏನಾದ್ರೂ ಗೊತ್ತಾಗಿರ್ಲಿಲ್ಲ, ಇವತ್ತೇ ಗೊತ್ತಾಗಿದೆ ಹೀಗೆ ಅಂತ. ಓಕೆ ಓಕೆ ಓಕೆ, ಎಸ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಕ್ಯಾಥರಿನ್ ಅವರೇ, ನಾವು ನೋಡ್ತಾ ಇದ್ವಿ ಅಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ ಕಸಗಳನ್ನ ಹಾಕುವಂಥದ್ದು. ಎಲ್ಲ ಒಂದು ಸ್ವಲ್ಪ ಹಿಂದುಳಿದ ಪ್ರದೇಶವನ್ನ ನಿರ್ಲಕ್ಷಿಸ್ತಾ ಇದ್ದಾರಾ, ಇಲ್ಲಿ ಏನ್ ಮಾಡಿದ್ರು ಕೂಡ ಜನ ಸುಮ್ಮನೆ ಇರ್ತಾರೆ ಅನ್ನುವಂಥ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರಾ ಅನ್ನುವಂಥದ್ದು. ಖಂಡಿತ ಮೇಡಮ್, ಯಾಕಂದ್ರೆ ಅಲ್ಲಿ ಇದ್ದವರು ಪಾಪದವರು, ಯಾಕಂದ್ರೆ ನದಿ ತೀರದವರು. ನಾಗರಿಕತೆ ನಮ್ಮಲ್ಲಿ ಬೆಳೆದದಂತ ಅವರಿಗೆ ಗೊತ್ತಿಲ್ಲ. ನಾವೀಗ ಅಪಾರ್ಟ್ಮೆಂಟ್ ನಲ್ಲಿ ಇದ್ದ ಕೂಡಲೇ, ದೊಡ್ಡ ದೊಡ್ಡ ಬಿಲ್ಡಿಂಗ್ ನಲ್ಲಿ ಇದ್ದ ಮೇಲೆ ಆಗ ನಾವು ದೊಡ್ಡವರು, ನಾವು ಅಡ್ವಾನ್ಸ್ ಈಗ ಹೇಳ್ತಾರೆ ಸೋ ಕಾಲ್ಡ್ ಪ್ರಜ್ಞಾವಂತ ನಾಗರಿಕರು. ನಾವು ಪ್ರಜ್ಞೆ ಇಲ್ಲದವರು, ಅವರ ಕೊಳಕನ್ನ ನಾವು ಸಹಿಸ್ಕೊಳ್ಬೇಕು. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ಜನಾರ್ದನ್ ಅಂತ. ಎಸ್, ಜನಾರ್ದನ್ ಅವರೇ, ಹೇಳಿ, ಎಲ್ಲಿಂದ ಮಾತಾಡ್ತಿರೋದು? ನಾಗಪುರದಿಂದ ಮಾತಾಡ್ತಾ ಇದ್ದೀನಿ. ಎಸ್, ಜನಾರ್ದನ್ ಅವ್ರೆ, ಏನ್ ಹೇಳ್ತೀರಾ? ಪಾಪನಾಶಿನಿ ನದಿ ಅನ್ನುವಂಥದ್ದು ಸಂಪೂರ್ಣವಾಗಿ ಕೊಳಚೆಗೊಂಡಿದೆ. ಸೊ ಚರಂಡಿ ನೀರುಗಳು ಕೂಡ ಇಲ್ಲಿ ಹರಿಬಿಡಲಾಗ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ? ನೋಡಿ, ಈ ಅಪಾರ್ಟ್ಮೆಂಟ್ಗಳ ಬಹು ಅಂತಸ್ತಿನ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಪರ್ಮಿಷನ್ ಪಂಚಾಯತ್ ಮಟ್ಟದಲ್ಲಿ ಕೊಡುವಂತದ್ದೇ ತಪ್ಪು ಅನಿಸ್ತದೆ. ಇದು ಪಂಚಾಯತ್ನಲ್ಲಿ ಅವರು ಆಶಾ ಅಮಿಷ ಅಥವಾ ಲಂಚ್ ಮೂಲಕ ಅವರು ಪರ್ಮಿಷನ್ ತಕೊಂಡು ಅವರಷ್ಟಕ್ಕೆ ಒಂದು ಅಪಾರ್ಟ್ಮೆಂಟ್ ಕಟ್ತಾರೆ. ಸಿಬಿ ಟ್ಯಾಂಕ್ ನಿರ್ಮಾಣ ಮಾಡುವಂತಹದ್ದು ಶರ್ತಗಳು ಇದ್ರೂ ಕೂಡ ಒಂದಲ್ಲ ಒಂದು ದಿನ ಅದನ್ನ ಸಾರ್ವಜನಿಕ ಚರಂಡಿಗೆ ಕೊಳಚೆ ನೀರನ್ನ ಬಿಡುವಂತ ಪರಿಪಾಠ ಎಲ್ಲೆಲ್ಲಿಯೂ ನಡೀತಾ ಇದೆ. ಇದಕ್ಕಾಗಿ ಪಂಚಾಯತ್ನಲ್ಲಿ ಎಲ್ಲಿ ಡ್ರೈನೇಜ್ ಇಲ್ಲೋ ಆ ಏರಿಯಾದಲ್ಲಿ ಬಹುಅಂತಸ್ತು ಕಟ್ಟಡ ನಿರ್ಮಾಣಕ್ಕೆ ಅವಕಾಶವನ್ನೇ ಕೊಡಬಾರದು. ಪಂಚಾಯತ್ನವರಿಗೆ ತೀವ್ರವಾದಂತಹ ಪ್ರತಿಭಟನೆಯನ್ನ ಮಾಡಿಕೊಂಡು ಪಂಚಾಯತ್ನಿಂದ ಬಹುಅಂತಸ್ತು ಕಟ್ಟಡ ಕಟ್ಟಲಿಕ್ಕೆ ಆದೇಶವನ್ನ ಅಥವಾ ಪರ್ಮಿಷನ್ನೇ ಕೊಡಬಾರದು ಅನ್ನುವಂಥದ್ದು ನನ್ನ ಅನಿಸಿಕೆ. ಧನ್ಯವಾದಗಳು ಸರ್. ಹೇಳಿ ಸರ್. ಈ ಮೂಲಕ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಇಲ್ಲಿ ಕುಂದಾಪುರದಲ್ಲಿ ಈಗ ಈ ವರ್ಷ ಇದಾಗ್ತಾ ಇದೆ, ಡ್ರೈನೇಜ್ ನಿರ್ಮಾಣ ಆಗ್ತಾ ಇದೆ. ಹತ್ತಿರದ ಇತರ ಗ್ರಾಮಗಳಲ್ಲಿ ಬಹುಅಂತಸ್ತು ಕಟ್ಟಡಗಳು ರಚನೆಯಾಗಿ ಪರಿಸರದವರಿಗೆ ಇನ್ನು ಮುಂದಿನ ಭೀತಿ ಅನ್ನುವಂತಹದ್ದು ಇದ್ದೇ ಇರ್ತದೆ. ಇದು ಮೋಡದೊಳಗೆ ಬಿಲದೊಳಗೆ ಇಲಿಯನ್ನು ಇಟ್ಟುಕೊಂಡು ಹೊರಗೆ ಪಂಜರ ಹಾಕಿದಾಗ STB ಟ್ಯಾಂಕ್ ಅನ್ನುವಂತಹದ್ದು ಭದ್ರತೆ ಅಲ್ವೇ ಅಲ್ಲ. ಅವರು ಒಂದಲ್ಲ ಒಂದು ದಿನ ಅದರಲ್ಲಿ ಶೇಖರಣೆ ಆಗದಿತ್ತ ಬಹುಮುಖ ಕಟ್ಟಡದಲ್ಲಿ 50-60 ಮನೆಗಳು ಇರಬಹುದು. ಅಷ್ಟು ಮನೆಯ ನೀರನ್ನ ಒಂದಲ್ಲ ಒಂದು ದಿನ ಈ ಸಾರ್ವಜನಿಕ ಚರಂಡಿಗೆ ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿ ಅಥವಾ ಪರಿಸರವನ್ನ ಹಾಳುಗೆಡುವುದೇ ಅವರದ್ದು ಉದ್ದೇಶ. ಕ್ಷೇಮ ಅನ್ನುವಂತಹ ಇರಾದೆಯಲ್ಲಿ ಬಹುಅಂತಸ್ತು ಕಟ್ಟಡ ಕಟ್ತಾರೆ. ಅವರ ಒಂದು
ಏನು ಅಧಿಕಾರದ ಮದದಲ್ಲಿ ಕಟ್ತಾರೆ. ಆ ಹಣದ ಪ್ರಭಾವವನ್ನ ಬೀರಿ, ರಾಜಕೀಯ ಪ್ರಭಾವ ಬೀರಿ ಇಂಥ ಒಂದು ಕಟ್ಟಡಗಳ ನಿರ್ಮಾಣ ಆಗುವಂತಹದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಬಹುಂತಷ್ಟು ಕಟ್ಟಡ ಗ್ರಾಮ ಮಟ್ಟದಲ್ಲಿ ಎಲ್ಲಿ ಇಲ್ಲೋ ಅಲ್ಲಿ ಅವಕಾಶವನ್ನೇ ಕೊಡಬಾರದು ಅನ್ನುವಂತಹದ್ದು ನನ್ನ ಮುಖ್ಯ ಹೇಳಿಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಅವ್ರು ಹೇಳ್ತಾ ಇದ್ರು ಬಹುಶಃ ಪರ್ಮಿಷನ್ ಅನ್ನುವಂಥದ್ದೇ ಕೊಡಬಾರ್ದು ಅನ್ನುವಂಥದ್ದು. ಪರ್ಮಿಷನ್ ಕೊಟ್ಟರು ಕೂಡ ಅದಕ್ಕೆ ಡ್ರೈನೇಜ್ ಸಮಸ್ಯೆ ಅನ್ನುವಂಥದ್ದು ಬರೋದಿಲ್ವಾ? ಬಹುಶಃ ಒಂದು ಪ್ರತಿಯೊಂದು ಪ್ರಜ್ಞಾವಂತರಿಗೂ ಕೂಡ ಅರಿವು ಬರ್ತದೆ, ಬಹುಶಃ ಈ ರೀತಿಯಾದಂತಹ ಸಮಸ್ಯೆ ತಲೆದೋರ್ಬಹುದು ಅನ್ನುವಂಥದ್ದು. ಬಹುಶಃ ಇವರಿಗೆ ಬರ್ಲಿಲ್ವಾ, ಅಥವಾ ಬಂದು ಕೂಡ ಬೇರೆ ಏನಾದ್ರೂ ನಡೆದಿದೆಯಾ ಅಲ್ಲಿ ಅನ್ನುವಂಥದ್ದು? ಅಲ್ಲ, ಒಂದಂದ್ರೆ ಅಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇತ್ತು. ಯಾಕಂದ್ರೆ ಇಡೀ ಪೇಟೆಯ ನೀರು ಅಲ್ಲಿಯ ಬದಿಯಲ್ಲಿ ಒಂದು ಚರಂಡಿ ಇದ್ದು ಅಲ್ಲಿ ಒಂದು ಕೂಸು ಪಲ್ಲ ಅಂತ ಉಂಟು, ಅದರಲ್ಲಿ ಶೇಖರಣೆ ಆಗಿ ಅದು ಕೆಳಗೆ ಹರಿದು ಎರಡೆರಡು ಬೆಳೆಯನ್ನು ತೆಗೀತಾ ಇದ್ರು. ಸರಿಸುಮಾರು 10 ರಿಂದ 15 ಎಕರೆ ಗದ್ದೆಯಲ್ಲಿ ಎರಡನೇ ಬೆಳೆಯನ್ನು ತೆಗೀತಾ ಇದ್ರು, ಸುಗ್ಗಿಯನ್ನ ಮಾಡ್ತಾ ಇದ್ರು. ಈಗ ಅದನ್ನ ಬಂದ್ ಮಾಡಿದ್ದಾರೆ, ಅಲ್ಲಿಗೆ ಬ್ಲಾಕ್ ಮಾಡಿದ್ದಾರೆ ಆ ನೀರನ್ನು. ಏನೇನು ಆಗಿದೆ ಅಂದ್ರೆ ಅದು ಹೇಳುವಂತ ಸ್ಥಿತಿಯಲ್ಲಿ ಇಲ್ಲ. ಗೊತ್ತಿತ್ತು, ಯಾಕಂದ್ರೆ ಅದು ನೀರಿನ ಪ್ರದೇಶ, ಮಳೆಗಾಲದಲ್ಲಿ ಅಂತೂ ಖಂಡಿತ ಮೇಲೆ ಬರ್ತದೆ ಅಂತ ನಾವು ಆಗ್ಲೇ ಹೇಳಿದ್ದೇವೆ. ಒಂದು ಪಂಚಾಯತ್ನಲ್ಲಿ ಖಂಡಿತವಾಗಿ ಅವರು ಹೇಳಿದ ಹಾಗೆ ಪರ್ಮಿಷನ್ ಕೊಡಬೇಕಾದ್ರೆ ಕೆಲವೆಲ್ಲ ಕ್ಲಾಸ್ ಉಂಟು ಯಾವುದೇ ಒಂದು ಬಿಲ್ಡಿಂಗಿಗೆ. ಯಾಕಂದ್ರೆ ನಾನು ಗ್ರಾಮ ಪಂಚಾಯತ್ನಲ್ಲಿ 2 ಸಲ ಸದಸ್ಯಳಾಗಿ, ಮಂಡಲದಲ್ಲಿ ಸದಸ್ಯಳಾಗಿ, ಉಪಪ್ರಧಾನರಾಗಿ ಇದ್ದವಳು. ಪ್ರತಿಯೊಂದಕ್ಕೂ ಲೈಸೆನ್ಸ್ ಕೊಡುವಾಗ ಅದರದ್ದೇ ನೆಲೆಗಟ್ಟಿನಲ್ಲಿ ಕೆಲವೆಲ್ಲ ಕಾಯ್ದೆ ಕಾನೂನುಗಳು ಉಂಟು. ಹಾಗಾದ್ರೆ ನನಗೆ ಈಗ ಅನಿಸ್ತದೆ, ನಾವು ಕಾಯ್ದೆ ಕಾನೂನುಗಳನ್ನ ಮೀರಿ ಹೋಗ್ತಾ ಇದ್ದೇವಾ, ಅಥವಾ ಅವರಿಗೆ ಕೇಳುವವರು ಯಾರಿಲ್ಲ? ಯಾಕಂದ್ರೆ ನಾವೊಂದು ಸಣ್ಣ ಮನೆಯಲ್ಲಿ ವಾಸಿಸುವವರು, ಯಾರು ಇಲ್ಲ, ನಾವ್ ಏನ್ ಮಾಡಿದ್ರು ನಡೀತದೆ ಅಂತ ಎಣಿಸ್ತಾರೆ. ಮಾತಿಗೆ ಬೆಲೆ ಇಲ್ಲ ಅಲ್ಲ, ನಾನು ಇಷ್ಟು ಅವರ ಬಗ್ಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇನೆ, ಪ್ರತಿಯೊಮ್ಮೆ ಕೂಡ ಹೇಳ್ತಾ ಇದ್ದೇನೆ, ನೋಡಿ ನಮ್ಮನ್ನ ಬದುಕಲಿಕ್ಕೆ ಬಿಡಿ, ನಮ್ಮ ಜೊತೆಯಲ್ಲಿ ಇದ್ದ ಬೇರೆ ಬೇರೆ ಜೀವಿಗಳುಂಟು, ಅದನ್ನ ಬದುಕಲಿಕ್ಕೆ ಬಿಡಿ. ನಮ್ಮ ಪರಿಸರ ಎಲ್ಲ ಜಾತಿಯವರಿಗೆ ಒಂದು ಪವಿತ್ರವಾದ ಸ್ಥಳ, ನಮ್ಗೆ ಬಿಡಿ. ಇದು ಇವತ್ತಲ್ಲ ಮೇಡಮ್, ನಾನು ಪ್ರತಿಯೊಮ್ಮೆ ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಯಲ್ಲಿ ಹೇಳ್ತಾ ಇರುವ ಮಾತು ಇದೆ. 13 ವರ್ಷಗಳಿಂದ 13 ವರ್ಷ ಆಯ್ತು. 13 ವರ್ಷದಿಂದ ಸ್ಟಾರ್ಟ್ ಆದದ್ದು ಈಗ ಹೆಚ್ಚೆಚ್ಚು ಆಗ್ತಾ ಉಂಟು. ಯಾಕಂದ್ರೆ ಎಲ್ಲ ಕಸವನ್ನ ತಂದು ಬಿಸಾಡ್ಲಿಕ್ಕೆ ನಮ್ಮ ಸ್ಥಳ. ಪ್ಲಾಸ್ಟಿಕ್ನಲ್ಲಿ ಈಗ ಪ್ಲಾಸ್ಟಿಕ್ ಬಹಳ ನಮ್ಗೆ ಎಲ್ಲಿ ಬೇಕಾದ್ರೂ ಅಲ್ಲಿ ಸಿಗ್ತದೆ. ಎಲ್ಲಿ ಒಂದು ಇವತ್ತು ಮಾತಾಡಿದ್ರೆ ನಾಳೆ ಖಂಡಿತ ನಮ್ಮ ಮನೆಯ ಗೇಟಿನ ಮುಂದೆ ಇವತ್ತು ಒಂದು ಇತ್ತು ದೊಡ್ಡದ್ದು ತೊಟ್ಟೆ, ನಾಳೆ 2-3 ಇರ್ಬೋದು. ಅದು ಕೂಡ ಮೇಡಮ್ ಅಷ್ಟು ಅಸಹ್ಯ ವಾಸನೆಯದು ಇಡ್ತಾರಂದ್ರೆ ಅಸಹ್ಯ, ಎಷ್ಟು ಗಲೀಜು ಉಂಟು. ಅದನ್ನೆಲ್ಲ ತಂದು ಅಷ್ಟು ಎಲ್ಲ ಇಡ್ತಾರೆ. ಯಾಕಂದ್ರೆ ಆ ಮೊದಲನೇ ದಿನದ ಇದು ಸಿಗಡಿ ಮೀನಿನದು ಸಿಪ್ಪೆಲ್ಲ ಅದು ಸಹಿಸ್ಲಿಕ್ಕೆ ಆಗದಷ್ಟು ವಾಸನೆ. ಯಾಕಂದ್ರೆ ನಾವು ಕೂಡ ನಾನ್ ವೆಜ್ ತಿನ್ನುವುದಿಲ್ಲ, ಸಹಿಸ್ಲಿಕ್ಕೆ ಆಗುದಿಲ್ಲ. ಅದನ್ನ ದಿನ ಹೋಗಿ ರಾಶಿ ಹಾಕಿ ಬೆಂಕಿ ಕೊಡುವಾಗ ಉಂಟല്ലോ, ಅದು ಎಷ್ಟು ನೋವಾಗ್ತದೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದೇ ಹೇಳು, ಯಾಕೆ ಹೀಗೆ ಮಾಡ್ತೀರಾ, ನಾವು ನಿಮ್ಗೆ ಏನು ಪ್ರಾಬ್ಲಮ್ ಮಾಡಲಿಲ್ಲ. ಅಲ್ಲಿ ಮೊನ್ನೆ ಒಬ್ರು ಹೇಳಿದ್ರು, ಇಲ್ಲ ಅವರು ಕೋಟಿಗಟ್ಟಲೆ ಖರ್ಚು ಮಾಡಲಿಲ್ವಾ. ಹಾಗಾದ್ರೆ ನಮ್ಮ ಪಾಪದ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ನಮ್ಮ ಪ್ರಕೃತಿ ಸಾವಿರಾರು ವರ್ಷದಿಂದ ಉಂಟಾದ ಪ್ರಕೃತಿ, ಅದಕ್ಕೆ ಬೆಲೆ ಇಲ್ವಾ? ಅಲ್ಲಿದ್ದ ಜೀವಿಗಳಿಗೆ ಬೆಲೆ ಇಲ್ವಾ? ಅವರು ನಮಗೂ ಗೊತ್ತುಂಟು. ಹಾಗಾದ್ರೆ ಖರ್ಚು ಮಾಡುವ ಮೊದಲು ಯೋಚನೆ ಮಾಡ್ಬೇಕಲ್ವಾ, ಇಲ್ಲಿ ಜನರಿಗೆ ಪ್ರಾಬ್ಲಮ್ ಆಗ್ತದ ಅಂತ. ಈ ರೀತಿ ಮಾಡುವಾಗ ನಾವು ಯಾಕೆ ಈ ರೀತಿ ನಮ್ಮ ನೋವನ್ನು ಯಾರ ಹತ್ರ ಹೇಳುದು? ನಾನು ಬೇರೆ ಏನು ಹೇಳುದಿಲ್ಲ, ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲ, ನಾನು ಯಾರು ಮಾಡಿದಾರಂತಲೂ ಹೇಳುದಿಲ್ಲ. ನಮ್ಗೆ ಈ ಸಮಸ್ಯೆಯಿಂದ ಪರಿಹಾರ ಕೊಡಿ, ನಮ್ಗೆ ಬದುಕಲಿಕ್ಕೆ ಬಿಡಿ. ಒಂದು ತುತ್ತು ನಾವು ಕಷ್ಟಪಟ್ಟು ದುಡಿತಾ ಇದ್ದೇವೆ. ನಮ್ಮ ಮನೆಯಲ್ಲಿ 200ರವರೆಗೆ ಮಕ್ಕಳು ಬರ್ತಾ ಇದ್ರು, ನಾನು ಟ್ಯೂಷನ್ ಕೊಟ್ಟು ಬದುಕ್ತಾ ಇದ್ದೆ. ಈಗ ಯಾರು ಬರುದಿಲ್ಲ, ಯಾಕೆ? ಅಲ್ಲಿ ವಾಸನೆ ಬರ್ತದೆ. ನಾನು ಬರೀತಾ ಇದ್ದೆ 1 ತಿಂಗಳಿಂದ, ನಾನು ಪೆನ್ನನ್ನ ಕೈಲಿ ಹಿಡಿಲಿಲ್ಲ, ನಂಗೆ ಬರೀಲಿಕ್ಕೆ ಆಗೋಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಪ್ರಮೋದ್ ಅವರೇ, ಈಗ ನಾವು ನೋಡ್ತಾ ಇದ್ದೇವೆ ಪೈಪ್ ಲೈನ್ ಅನ್ನ ಯಾವ ರೀತಿ ಕನೆಕ್ಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರತ್ಯಕ್ಷವಾಗಿ ನಮ್ಗೆನೆ ಕಾಣ್ತಾ ಇದೆ. ಹಾಗಾದ್ರೆ ಅಧಿಕಾರಿಗಳು ಮಲಗಿದಾರಾ, ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಕಂಡು ಕೂಡ ಕುರುಡರಾಗಿದ್ದಾರಾ? ಅಂಜುಮ್, ನಾವಿಲ್ಲಿ ಏನು ಗಮನಿಸ್ತಿದ್ದೇವೆ ನೋಡಿ, ಇದೊಂದು ಅಪಾರ್ಟ್ಮೆಂಟಿಂದ ಕೊಟ್ಟಂಥ ಪೈಪ್ ಲೈನ್ ಕಲೆಕ್ಷನ್. ಇದು ನೇರವಾಗಿ ಇವರು ಏನು ಪೈಪ್ನಿಂದ ನೇರವಾಗಿ ಇಲ್ಲಿ ಚರಂಡಿಗೆ ಕಲೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ನೇರವಾಗಿ ನೋಡ್ಬೋದು.
ಯಾಕಂತ ಹೇಳಿದ್ರೆ ಇದು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಗೊತ್ತುಂಟು, ಅಲ್ಲಿಯ ಏನು ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಗೊತ್ತುಂಟು. ಅವರಿಗೆ ಎಚ್ಚರಿಕೆ ನೀಡುವಂತಹ ಕೆಲಸ ಆಗಲಿ, ಅವರಿಗೆ ನೋಟಿಸ್ ಮಾಡುವಂತಹ ಕೆಲಸ. ಇಲ್ಲಿ ರಸ್ತೆಯನ್ನು, ಈ ಒಂದು ರಸ್ತೆಯ ಅಡಿಭಾಗದಲ್ಲಿ ಪೈಪನ್ನು ಹಾಕಿದ್ದಾರೆ ನೋಡಿ. ಇದು ವಾಹನಗಳು ಸಂಚಾರ ಮಾಡುವಂತಹ ರಸ್ತೆ ಆಗಿರ್ತದೆ. ಆ ಒಂದು ರಸ್ತೆಯ ಅಡಿಭಾಗದಲ್ಲಿ ಪೈಪ್ ಲೈನ್ ಅನ್ನು ಮಾಡಿ ನೇರವಾಗಿ ಈ ಚರಂಡಿಗೆ ಕಲೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ ಇದನ್ನು ನೋಡ್ಬೋದು. ಇದು ನೇರವಾಗಿ ಪೈಪ್ ಅನ್ನು ಇದಕ್ಕೆ ಚರಂಡಿಗೆ ಕಲೆಕ್ಷನ್ ಕೊಟ್ಟಿದೆ. ಇದು ಚರಂಡಿಯಿಂದ ನೇರವಾಗಿ ಪಾಪನಾಶಿ ನದಿಗೆ ಬಂದು ನೀರು ಬೀಳ್ತದೆ. ಈಗ ನಾವು ಅಲ್ಲಿ ಏನು ನೀರು ಬೀಳುವುದನ್ನು ಗಮನಿಸ್ತಾ ಇದ್ದೇವೆ ನೋಡಿ. ಇದು ನೀರು ನೇರವಾಗಿ ಅಲ್ಲಿಗೆ ಬೀಳುವಂತ ಹೆಚ್ಚಿನವರು ಅದಕ್ಕೆ ಚರಂಡಿಗೆ ಕೊಟ್ಟು ಬಿಟ್ಟಿದ್ದಾರೆ. ಅಂದ್ರೆ ನಾವು ಇಲ್ಲಿ ಏನು ಗಮನಿಸಬೇಕಂತ ಹೇಳಿದ್ರೆ, ಏನು ಅಪಾರ್ಟ್ಮೆಂಟಿನವರಿದ್ದಾರೆ ಅವರಿಗೆ ಇವರು ಎದರ್ತಾರೆ. ಸ್ಥಳೀಯ ಪಾಪ ಚಿಕ್ಕ ಚಿಕ್ಕ ಹೋಟೆಲ್ ಮಾಲಕರಿಗೆ ಹೋಗಿ ಇವರು ಬೆದರಿಕೆ ಮಾಡುವಂಥದ್ದು, ನೋಟಿಸ್ ಕೊಡುವಂತ ಕೆಲಸವನ್ನು ಇವರಿಂದ ಆಗ್ತದೆ. ಆದ್ರೆ ಅಲ್ಲಿ ಏನು ಅಪಾರ್ಟ್ಮೆಂಟ್ ಇಂದ ನೇರವಾಗಿ ಪೈಪ್ ಲೈನ್ ಈಗ ಬಂದು ಚರಂಡಿಗೆ ನೀರು ಬಿಡ್ತಾ ಇದ್ದಾರೆ, ಅದನ್ನು ನಿಲ್ಲಿಸುವಂತ ಕೆಲಸ ಇವರಿಂದ ಆಗುದಿಲ್ಲ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಪೀರ್ ಮೊಹಮ್ಮದ್ ಅವರೇ, ಹೇಳಿ. ನಮಸ್ಕಾರ. ಈಗ ಇಲ್ಲಿ ಕಸದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಸ ಯಾವ ಸರ್ಕಾರವೇ ಯಾವ ಪಕ್ಷವೇ ಆಡಳಿತ ಇರ್ಲಿ, ಇನ್ನೊಂದು ಪಕ್ಷದವರು ತಂದ ಹಾಕುವುದಲ್ಲ. ಎಲ್ಲಿಯೋ ಪರದೇಶದಿಂದ ಇವರು ಟೆರರಿಸ್ಟ್ಗಳು ತಂದ ಹಾಕುವ ವಸ್ತು ಅಲ್ಲ. ಖಂಡಿತ ಪೀರ್ ಮೊಹಮ್ಮದ್. ಇದು ನಮ್ಮ ಮನೆಯ ಬದಿಯ ನಾವು ನೀವು ಎಲ್ಲ ಹಾಕುವಂತದ್ದು. ಜಾಸ್ತಿ ಆದ ಕೂಡಲೇ ಮೂಗಿಗೆ ಕೈ ಹಿಡಿದು ಅಲ್ಲಿ ಕಸ ಹಾಕುವವರನ್ನು ನಾವು ಕಂಡಿದ್ದೇವೆ. ಇಲ್ಲಿವರೆಗೆ ಅಂತ ಹೇಳಿದ್ರೆ ಕಸ ಹಾಕಿದವರಿಗೆ ಒಂದು ಚೀಲಕ್ಕೆ 1,000 ದಂಡ ಹಾಕುವವರೆಗೆ ಅವರು ನೋಡಿ. ಹೊರದೇಶದಲ್ಲೆಲ್ಲ ಕ್ಲೀನ್ ಉಂಟಂತ ಹೇಳ್ತಿರಲ್ಲ, ಇದೇ ಮಾದರಿ ಒಂದು ಪೆಪ್ಸಿಯ ಲೋಟ ಅಲ್ಲಿ ಬಿಸಾಡಿದ್ದು ನೋಡಿದ್ರೆ ಅವ ಇಂಡಿಯಾದ್ದು 5,000 ಫೈನ್ ಕಟ್ಟಬೇಕು. ಅವ ಹೋಗುದು ದುಡಿಲಿಕ್ಕೆ, ಫೈನ್ ಕಟ್ಲಿಕ್ಕೆ ಅಲ್ಲ. ಹೆದರ್ತಾನೆ, ಲೋಟ ಹಿಡ್ಕೊಂಡು ಎಲ್ಲಿ ಡಬ್ಬಿ ಅಂತ ಹುಡ್ತಾ ಬರ್ತಾನೆ. ನಮ್ಮಲ್ಲಿ ತೆಗ್ದ ಬಿಸಾಡಿದ. ಪ್ರವೃತ್ತಿಯನ್ನು ಮಾಡ್ಲಿ, ಮುನ್ಸಿಪಾಲಿಟಿಯವರು ಹಣ ಮಾಡ್ಲಿ, ಎಲ್ಲ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಲಿ. ಕಡ್ಡಾಯವಾಗಿ ಒಂದು ಕಟ್ಟಿಗೆ 1,000 ವಸೂಲು ಮಾಡ್ಲಿ. ಯಾರನ್ನು ದೂರಿ ಯಾರನ್ನು ಏನು ಮಾಡಿ ಪ್ರಯೋಜನ ಇಲ್ಲ ನೋಡಿ. ಮುನ್ಸಿಪಾಲಿಟಿಗಳಿಗೆ ಹಣ ಆಗ್ತದೆ, ಮತ್ತೆ ಅದಕ್ಕೆ ಬೇಕಾಗಿ 4-5 ಜನ ಇಡ್ಬೋದು. ಅಥವಾ ಒಂದು ಏರಿಯಾದಲ್ಲಿ ಕಸ ಹಾಕಿದ್ರೆ 4-5 ಮನೆ ಇದ್ರೆ ಯಾರು ಬಾಯಿ ಬಿಡದಿದ್ರೆ 5 ಮನೆಯವರೆಗೂ ಹಾಕಿ. ಅಥವಾ ತನ್ನಷ್ಟಕ್ಕೆ ಬಾಯಿ ಬಿಡ್ತಾರೆ, ನಾವಲ್ಲ ಅಂತ. ಕಡ್ಡಾಯವಾಗಿ ಇದನ್ನು ಯಾಕೆ ಮಾಡುದಿಲ್ಲ? ಈ ಓಟಿನ ಗಲಾಟೆ ಅದು ಇದಕ್ಕೋಸ್ಕರ ಇದು ಮಾಡುತ್ತಾ ಅವರು ಇಷ್ಟು ಕಿತ್ತು ಮಾಡ್ತಾರೆ, ಅವರಿಗೆ ಓಟ್ ಕೊಡಬಾರ್ದು, ಅವರ ಸರ್ಗ ಇದು ಬರಬಾರ್ದು ಅಂತ ಹೇಳಿ. ಇದ್ರಲ್ಲಿ ನಮ್ಮ ಇಂಡಿಯಾದ ಕಸ ಬಿಸಾಡದಿಂದ ಕಸ ಆಗುದಲ್ಲ. ಖಂಡಿತ ಪೀರ್ ಮೊಹಮ್ಮದ್ ಅವರೇ, ಕರೆ ಮಾಡಿದ್ದಕ್ಕೆ ಕಸ ಆಗುದೇ ಇದ್ರಲ್ಲಿ. ಪೀರ್ ಮೊಹಮ್ಮದ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅಂಜುಮ್, ಈಗ ಅವರೇನು ಹೇಳಿದ್ರು ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಸ ಯಾವ ರೀತಿಯಲ್ಲಿ ತಂದು ಹಾಕ್ತಾರೆ ಅಂತ ಹೇಳಿದ್ರೆ, ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ನಲ್ಲಿ ಅಪಾರ್ಟ್ಮೆಂಟ್ಗಳಾಗ್ತದೆ. ಅದರಲ್ಲಿ ಎಲ್ಲರೂ ಅದನ್ನು ಏನು ಅಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ಮನೆಗಳನ್ನು ಖರೀದಿ ಮಾಡ್ತಾರೆ. ಆದ್ರೆ ಅದರಲ್ಲಿ ಯಾರು ವಾಸ ಮಾಡೋದಿಲ್ಲ, ಬಾಡಿಗೆಗೆ ಹಾಕಿಬಿಡ್ತಾರೆ. ಬಾಡಿಗೆಗೆ ಹಾಕಿದ ನಂತರ ಆ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತಾರೆ ಅಂತೇಳಿ ಇವರಿಗೆ ಓನರ್ಗಳಿಗೆ ಗೊತ್ತಿರೋದಿಲ್ಲ. ಅವರ ಮನೆಯಲ್ಲಿ ಇರುವಂತಹ ಈ ಒಂದು ಕಸವನ್ನು, ಅಂದ್ರೆ ಅಷ್ಟು ಜನರು ಯೂಸ್ ಮಾಡಿದಂತ ಕಸ ಏನು ಪ್ಲಾಸ್ಟಿಕ್ ಇರ್ತದೆ ಅದನ್ನು ನೇರವಾಗಿ ತಂದು ಇಲ್ಲೇ ಬಿಸಾಡಬೇಕು. ಬೇರೆ ಎಲ್ಲಿ ಅದನ್ನು ಇಲಾರಿ ಮಾಡುವಂತ ವ್ಯವಸ್ಥೆಗಳು ಇರೋದಿಲ್ಲ. ಕಡ್ಪಾಡಿ ಪರಿಸರದಲ್ಲಿ ಹೆಚ್ಚಿನ ಮನೆಯವರು ಕೂಡ ಬಾಡಿಗೆಗೆ ಹಾಕಿದ್ದಾರೆ. ತುಂಬಾ ಮೇಡಮ್, ಹೌದು, ಖಂಡಿತ. ಮನೆಯಲ್ಲಿ 7-8 ಅವ್ರು ಎಲ್ಲಿ ಹಾಕೋದು? ಅವರು ಮೊದ್ಲು ಹೇಳ್ತಾ ಇದ್ದಾರೆ ಇಲ್ಲಿ ಹಾಕ್ಬೇಡ, ಅಲ್ಲಿ ನದಿಗೆ ಹೋಗಿ ಬಿಸಾಡು ಅಂತ. ಈ ರೀತಿ ಹೇಳುವವರು ಇದ್ದಾರೆ, ಓನರ್ಸ್ನವರು. ಅವರ ಅಂಗಳದ ಮುಂದೆಯಲ್ಲಿ 10 ಕೋಣೆಗಳನ್ನು ಕಟ್ಟಿ 10 ಕೋಣೆಗಳಲ್ಲಿ ಬಾಡಿಗೆ ಹಾಕಿಬಿಟ್ಟಿದ್ದಾರೆ. ಅವರ 10 ಮನೆಯವರ ಕಸ ಎಲ್ಲಿ ಬಿಸಾಡ್ಬೇಕು? ಅವರು ಎಲ್ಲಿ ರಸ್ತೆ ಬದಿಯಲ್ಲಿ ತಂದು ಬಿಸಾಡಬೇಕು. ಬಹುಶಃ ಈ ರೀತಿಯಾದಂತಹ ಸಮಸ್ಯೆ ಅನ್ನುವಂಥದ್ದು ನಾವೇ ಹುಟ್ಟು ಹಾಕೊಳ್ತಾ ಇದ್ದೇವೆ ಅನ್ನುವಂಥದ್ದು. ನಮ್ಮ ಮನೆ ಅಥವಾ ನಮ್ಮ ಪರಿಸರ ಸ್ವಚ್ಛವಾಗಿರ್ಲಿ, ಇನ್ನೊಬ್ಬರ ಮನೆಯ ಪರಿಸರ ಹೇಗಾದ್ರೂ ಪರವಾಗಿಲ್ಲ ಅನ್ನುವಂಥದ್ದು ಬಹುಶಃ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನು ಕೂಡ ಆಲೋಚಿಸಬೇಕು. ನಮ್ಮ ಮನೆಯಾದಂತಹ ಕಸವನ್ನ ಹೇಗೆ ಹಾಕಬೇಕು, ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನುವಂಥದ್ದು. ಕೇವಲ ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರವನ್ನ ಸ್ವಚ್ಛಗೊಳಿಸಿದ್ರೆ ಸಾಲದು. ಈ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ.
ಜಲಗಂಡಾಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪಾಪನಾಶಿನಿ ನದಿ ಅನ್ನುವಂಥದ್ದು ಸಂಪೂರ್ಣವಾಗಿ ಮಲಿನಗೊಂಡಿದೆ. ಹಾಗೆಯೇ ತಂದು ಹಾಕುವಂತಹ ಕಸದಿಂದಾಗಿ ಅಲ್ಲಿರುವಂತಹ ಸಾಕು ಪ್ರಾಣಿಗಳಿಗೆ ಯಾವ ರೀತಿಯಾದಂತಹ ತೊಂದರೆಗಳಾಗಬಹುದು. ಅಷ್ಟೇ ಅಲ್ಲದೆ ಜಲಚರಗಳು ಆ ಒಂದು ನೀರು ಮಲಿನಗೊಂಡಾಗ ಯಾವ ರೀತಿಯಾದಂತಹ ರೋಗಕ್ಕೆ ಬಲಿಯಾಗಬಹುದು, ಅಥವಾ ಅಲ್ಲಿದ್ದಂತಹ ಆಸುಪಾಸಿನ ಮನೆಯವರು ಆ ಒಂದು ಬಾವಿಯ ನೀರನ್ನು ಉಪಯೋಗಿಸುವುದರಿಂದ ಯಾವ ರೀತಿ ಅನಾರೋಗ್ಯಕ್ಕೆ ತುತ್ತಾಗಬಹುದು. ಬಹುಶಃ ಇದು ಪ್ರತಿಯೊಂದು ನಾಗರಿಕರು ಆಲೋಚಿಸ್ತಾರೆ ಈ ಒಂದು ದೃಶ್ಯಗಳನ್ನ ನೋಡಿದ ನಂತರ. ಕ್ಯಾಥರಿನ್ ಅವರೇ, ಬಹುಶಃ ನಿಮ್ಮ ಒಂದು ಸುತ್ತಮುತ್ತಲ ಅಲ್ಲಿರುವಂತಹ ಒಂದು ಸಾಕು ಪ್ರಾಣಿಗಳಾಗಿರ್ಬೋದು ಅಥವಾ ನಿಮ್ಮಲ್ಲಿ ವಾಸಿಸುವಂತಹ ಜನರಿಗೆ ಬಹುಶಃ ಈಗ ಮಳೆಗಾಲ ಶುರು ಆಗ್ಬಹುದು, ಮಳೆಗಾಲ ಬೇಕಂತಿಲ್ಲ ಇಂತಹ ಒಂದು ಸಾಂಕ್ರಾಮಿಕ ರೋಗಗಳು ಹರಡಲಿಕ್ಕೆ. ಹಾಗೆಯೇ ಕಸವನ್ನು ಈ ರೀತಿಯಾಗಿ ಬಿಸಾಕೋದ್ರಿಂದ ಯಾವ್ಯಾವ ರೀತಿಯ ರೋಗಗಳ ಭಯ ಉಂಟಾಗಿದೆ. ನಿಜವಾಗ್ಲೂ ಆ ಒಂದು ಪರಿಸರದಲ್ಲಿ ಮೂಗು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪ್ರತಿಯೊಂದು ನಾಗರಿಕರು ಕರೆ ಮಾಡಿದವರು ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು. ಬಹುಶಃ ಅಲ್ಲಿ ವಾಸಿಸುವಂತಹ ಜನರ ಮೇಲೆ, ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ಬಹುದು? ಒಂದು ವಿಶೇಷ ಅಂದರೆ ನಾಯಿಗಳಿಗೆ ನಾಯಿ ತಂದು ಬಿಸಾಡ್ತವೆ. ಅವು ನಾಯಿಗಳು ಅದರಲ್ಲಿ ಏನು ಇಡ್ತಾರೆ ಏನು ಇಡುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಸಹ್ಯ ಆಗ್ತದೆ, ನಾಚಿಕೆ ಆಗ್ತದೆ. ನಾವು ಯಾವ ಕೀಳು ಮಟ್ಟಕ್ಕೆ ಇಳಿದಿದ್ದೇವೆ ಅಂತ. ಇಡೀ ರಸ್ತೆ ತುಂಬ ನಾಯಿಗಳು ಎಳೆದುಕೊಂಡು ಹಾಕ್ತವೆ. ನಾಯಿಗಳು ನಮ್ಮ ಮನೆಯ ಒಳಗೆ ಸಾಕಿದ ನಾಯಿಗೆ ಈಗ ಕಾಯಿಲೆ ಸ್ಟಾರ್ಟ್ ಆಗಿದೆ. ಅಷ್ಟು ಪ್ರೀತಿಯಿಂದ ಸಾಕಿದ ನಾಯಿಗೆ 3 ತಿಂಗಳಿಂದ ನಾನು ಮದ್ದು ಮಾಡ್ತಾ ಇದ್ದೇನೆ. ಆಸ್ಪತ್ರೆಗೆ ಕೊಂಡೋಗಿ ಎಲ್ಲ ಸ್ಕಿನ್ ಹೋಗ್ತಾ ಉಂಟು. ಮೀನು ಎಲ್ಲ ಬಾಯಿ ಮೇಲೆ ಮಾಡಿ ಎಲ್ಲಿ ಹೋಗಿ ಸಾಯ್ತದ ಅಂತ. ಅದರ ಎದುರೇ ನಮ್ಮ ಮನೆ. ಅದೇ ನಾನು ಪ್ರತಿ ಒಂದು ವಿಷಯವನ್ನು ನೋಡ್ತಾ ಇದ್ದೇನೆ. ನಾನು ಈಗ ಚರ್ಚೆ, ನನಗೆ ಇಲ್ಲಿ ಬರಲಿಕ್ಕೆ ಮನಸ್ಸಿಲ್ಲ. ಯಾಕಂದರೆ ನನಗೆ ಸಮಸ್ಯೆ ಮಾತ್ರ ಪರಿಹಾರ ಆಗಬೇಕು. ನಮಗೆ ಯಾವ ಕಾಯಿಲೆ ಈಗ ಶುರುವಾಗಿದೆ ಅಂತ ಗೊತ್ತಿಲ್ಲ. ಡಾಕ್ಟರ್ ಹೇಳ್ತಾರೆ, ನನಗೆ ಹೇಳ್ತಾರೆ ನಿಮ್ಮ ವೆಯ್ಟ್ ಕಡಿಮೆ ಆಗ್ತಾ ಉಂಟು, ವೆಯ್ಟ್ ಕಡಿಮೆ ಆಗ್ತಾ ಉಂಟಂತ. ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ರಾಕೇಶ್ ಅಂತ. ಎಸ್, ಹೇಳಿ ಸರ್. ಪಾಪನಾಶಿನಿ ನದಿಯ ಬಗ್ಗೆ ಏನ್ ಹೇಳ್ತೀರಾ? ಎಸ್ ಸರ್, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಹಲೋ ಸರ್, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಎಸ್ ಸರ್, ಹೇಳಿ ಸರ್. ಇದು ನಾವು ಪ್ರಬಂಧನ ನೋಡಿ ನಾವು ತುಂಬಾ ಸಂತೋಷ ಆಗ್ತದೆ. ಅವ್ರಿಗೆ ಒಂದು ಇದು ಈ ಸಲ ನ್ಯೂಸ್ ಕೊಡ್ತಾರಲ್ವ ಅವರು? ಎಸ್ ಎಸ್, ಹೇಳಿ ಸರ್. ಹಲೋ, ಪ್ರಬಂಧನ ನೋಡಿ ತುಂಬಾ ಸಂತೋಷ. ಈ ತರ ಒಂದು ನ್ಯೂಸ್ ಅನ್ನು ಕೊಡ್ತಾರಲ್ಲ ಪ್ರಬಂಧನ. ಎಸ್ ಎಸ್. ಹಲೋ, ಹಾ ಹೇಳಿ ಸರ್, ಹೇಳಿ. ಪ್ರಬಂಧನ ಇಂಥದ್ದು ನ್ಯೂಸ್ ಅನ್ನು ಕೊಡ್ತಾರಲ್ಲ ನಮ್ಮೂರದ್ದು. ಹಾ ಹಾ, ಒಂದು ನಮ್ದು ಊರು ಗುರ್ಕಲ್ ಪಾಪನಾಶಿನಿ ಅಂತ. ಅದು ಕ್ಯಾಟಿನ ನಮ್ದು ಟೀಚರ್ ಅವರು. ಈಗ ನಾವು ನ್ಯೂಸ್ ಕೊಡ್ತಾರಲ್ಲ ಪ್ರಮೋದನ್ನ, ಅವರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ. ಖಂಡಿತ ಸರ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಅವ್ರು ಹೇಳ್ತಾ ಇದ್ರು ವರದಿ ಬಿತ್ತರಿಸಿದ್ದಕ್ಕಾಗಿ ಪ್ರಮೋದ್ ಅವರಿಗೆ ಧನ್ಯವಾದಗಳು ಅನ್ನುವಂಥದ್ದು. ಬಹುಶಃ ಸ್ಪಂದನ ವಾಹಿನಿಯ ಕಾಳಜಿ ಅಂತಾನೆ ಹೇಳ್ಬೋದು. ಸ್ಪಂದನ ವಾಹಿನಿ ಅಂತಲ್ಲ, ಪ್ರತಿಯೊಬ್ರು ಪ್ರಜ್ಞಾವಂತ ನಾಗರಿಕರು ಕೂಡ ಆಲೋಚಿಸಬೇಕಾದಂತಹ ವಿಷಯ. ಇಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ಕಣ್ಣಾರೆ ನೋಡ್ತಾ ಇದ್ದೇವೆ. ಬಹುಶಃ ಇಲ್ಲಿರುವಂತಹ ದೃಶ್ಯಗಳು ಕೂಡ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ. ಸೊ ಅಲ್ಲಿರುವಂತಹ ಜನರ ಮೇಲೆ ಆರೋಗ್ಯದ ಪರಿಣಾಮದ ಬಗ್ಗೆ ಹೇಳ್ತಾ ಇದ್ರಿ ಕ್ಯಾಥರಿನ್. ಈಗಾಗಲೇ ಶುರುವಾಗಿದೆ. ಬೇರೆ ಬೇರೆ ರೀತಿಯ ಮೈ ಮೇಲೆ ಎಲ್ಲ ತುರಿಕೆ ಶುರುವಾಗಿದೆ. ಯಾಕಂದ್ರೆ ಅಲ್ಲಿ ಅಷ್ಟು ಮಾಸ್ಕಿಟೋ ಸೊಳ್ಳೆಗಳಾಗಿವೆ. ಅಲ್ಲಿದೆ ಆ ಸ್ಮೆಲ್ಲಿಗೆ ಯಾರ ಮನೆಯಲ್ಲಿ ಪೂರ್ತಿ ಊಟ ಮಾಡುವುದಿಲ್ಲ, ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಕಡೆಯಲ್ಲಿ ಕೂಡ ಅದೇ. ಎಲ್ಲ ಕಡೆಯಲ್ಲಿ ಮನೆಯ ಒಳಗೆ ಕೂತ್ಕೊಂಡ್ರೆ ಪ್ರತಿಯೊಬ್ಬ ಉಬ್ಬಸದ ಕಾಯಿಲೆ ಶುರುವಾಗಲಿಕ್ಕೆ ಶುರುವಾಗಿದೆ. ಯಾಕಂದ್ರೆ ಗಾಳಿ ಆಚೆ ಈಚೆ ಹೋಗುದಿಲ್ಲ, ಎಲ್ಲಿ ಹೋಗ್ಲಿಕ್ಕೂ ಆಗುದಿಲ್ಲ. ಮನೆಯ ಸುತ್ತಮುತ್ತಲು ಅದು ಬಿಡಿ, ತೆಂಗಿನ ಮರಕ್ಕೆ ಕೂಡ ಕಾಯಿಲೆ ಬಂದಿದೆ. ನೀವು ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಒಂದು ಕಾಯಿ ಪಲ್ಯ ಆಗ್ಲಿ ಯಾವುದು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿಯ ಪರಿಸರ ಆಗಿದೆ ನಮ್ದು. ಇದು ನನ್ನ ಊರ ಅಂತ ನಾನೇ ಪ್ರಶ್ನೆ ಮಾಡುವಂತಹ ಸ್ಥಿತಿಗೆ ಬಂದು ಮುಟ್ಟಿದ್ದೇನೆ. ಬಹುಶಃ ಪ್ರಮೋದ್ ಅವರೇ, ಪ್ರಕೃತಿಯನ್ನ ಕಾಪಾಡುವಲ್ಲಿ ನಾವು ಎತ್ತ ಸಾಕ್ತಾ ಇದ್ದೇವೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೇವೆ. ಬಹುಶಃ ನಮಗೆ ಪ್ರಕೃತಿ ಅನ್ನುವಂಥದ್ದು ನಾವೆಲ್ಲೂ ಕೂಡ ಸೃಷ್ಟಿ ಮಾಡಿಲ್ಲ. ಬಹುಶಃ ಅದಾಗಿಯೇ ಸೃಷ್ಟಿ ಮಾಡಿ ಅದರದ್ದೇ ಆದಂತಹ ಕೊಡುಗೆಗಳನ್ನ ನಮಗೆ ಕೊಟ್ಟಿದೆ. ಆದರೆ ಪ್ರಕೃತಿಯನ್ನ ಕಾಪಾಡುವಲ್ಲಿ ನಾವೆಷ್ಟು ಜವಾಬ್ದಾರಿಯುತವಾದಂತಹ ಸ್ಥಾನವನ್ನ ತಗೊಳ್ತೇವೆ ಅನ್ನುವಂಥದ್ದು ಕೇವಲ ಪಂಚಾಯತ್ಗಳಿಗೆ ದೂರುವಂಥದ್ದು ಮಾತ್ರವಲ್ಲ, ಅಲ್ಲಿ ಕಸ ಬಿಸಾಕುವವರು ಕೂಡ ಯೋಚನೆ ಮಾಡಬೇಕು. ಈ ಒಂದು ನದಿ ನಾಳೆ ನಮಗೆ ಪ್ರಯೋಜನಕ್ಕೆ ಬರ್ತದೆ, ನಮ್ಮ ಮುಂದಿನ ಪೀಳಿಗೆಗೆ ಪ್ರಯೋಜನಕ್ಕೆ ಬರ್ತದೆ
ಬರ್ತದೆ ಅನ್ನುವಂಥದ್ದು. ಈ ಕುರಿತು ಅವರು ಕೂಡ ಪಂಚಾಯತ್ನವ್ರ ಹತ್ರ ಮಾತನಾಡಬಹುದು, ನಮಗೂ ಕೂಡ ಕಸ ಬಿಸಾಕ್ಲಿಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿಕೊಡಿ ಅನ್ನುವಂಥದ್ದು. ಸೊ ಹಾಗೇನೆ ಅಧಿಕಾರಿಗಳ ನಿರ್ಲಕ್ಷ್ಯತನ, ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟ ಮೇಲೆ ಯಾವ ರೀತಿ ನಿರ್ಲಕ್ಷ್ಯ ವಹಿಸ್ತಾರೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಏನ್ ಹೇಳ್ತೀರಾ ಸರ್? ಈಗಾಗಲೇ ಏನು ಕಟ್ಪಾಡಿ ಪರಿಸರ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಿಂದ ಸಾಕಷ್ಟು ಮರಗಳನ್ನು ಕಡಿಯಲಾಗಿತ್ತು. ರಸ್ತೆ ಬದಿಯಲ್ಲಿ ದೊಡ್ಡ ದೊಡ್ಡ ಮರಗಳಿತ್ತು. ಒಂದು ಏನು ನಾವು ಕಾಪುವಿನಿಂದ ಉಡುಪಿ ತನಕ ಬರೋದು ಸಾಕಷ್ಟು ಮರಗಳಿತ್ತು. ಸುಂದರವಾದ ರಸ್ತೆ ಬದಿಗಳಲ್ಲಿ ಮರಗಳಿತ್ತು. ಅದನ್ನೆಲ್ಲ ಅಗಲೀಕರಣ ಅಭಿವೃದ್ಧಿ ಸಂದರ್ಭದಲ್ಲಿ ಇದನ್ನು ಮಾಡಲೇಬೇಕಾಗ್ತದೆ. ತದನಂತರ ನಾವು ಈಗ ಉಳಿಸ್ಕೊಳ್ಬೇಕಾದ ನದಿಗಳನ್ನು, ಈ ನದಿಗಳನ್ನು ನಾವು ಉಳಿಸಬೇಕಾಗಿದೆ. ಮುಂದಿನ ಏನು ನಾವು ಮಕ್ಕಳಿಗೆ ಇರ್ಬೋದು, ಮುಂದಿನ ಜನಗಳಿಗೆ ನಾವು ಬಿಟ್ಟು ಹೋಗ್ಬೇಕಾದ್ರೆ ಈ ನದಿಗಳನ್ನು ಏನು ಪ್ರಕೃತಿಗಳನ್ನು ಮಾತ್ರ ಬಿಟ್ಟು ಹೋಗ್ಬೋದು. ನಾವು ಅದನ್ನು ಹಾಳು ಮಾಡಿ ಅದನ್ನು ತೊಂದರೆ ಮಾಡಿ ನಾವು ಹೋಗುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಇವರು ನೇರವಾಗಿ ನದಿಗಳಿಗೆ ಇಂಥ ನೀರುಗಳನ್ನು ಬಿಡ್ತಾ ಇದ್ದಾರೆ. ಈ ನೀರುಗಳಿಂದ ಸಾಕಷ್ಟು ಕಲುಷಿತ ನೀರುಗಳು ಇದು. ಅದು ಆ ಪರಿಸರದಲ್ಲಿ ನಾನು ಇವತ್ತು ವರದಿ ಮಾಡ್ಲಿಕ್ಕೆ ಹೋದಾಗ ಕೂಡ ನಾನು ನೋಡಿದ್ದೇನೆ. ನಮಗೆ ವರದಿ ಮಾಡುವಾಗ ಅಲ್ಲಿ ವಾಸನೆಯಲ್ಲಿ ಕೂತ್ಕೊಳ್ಳಿಕ್ಕಾಗೋದು. ಸುಮಾರು ಪಾಪ ಅಲ್ಲಿಯೇ ಇವರು ಜೀವನವನ್ನು ಮಾಡಬೇಕು. ಇವರ ತೊಂದರೆಗಳನ್ನು ಏನು ತೊಂದರೆ ಬಂದಾಗ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಹೋಗಿ ತಿಳಿಸ್ತಾರೆ. ಅಲ್ಲಿ ಕೂಡ ನ್ಯಾಯ ಸಿಗದಾಗ ಅವರು ಮಾಧ್ಯಮದ ಮುಂದೆ ಬರಲೇಬೇಕಾಗ್ತದೆ. ನಾವು ಇವತ್ತು ವರದಿಯನ್ನು ಮಾಡಿದ್ದೇವೆ, ಕೇವಲ ಇದು ವರದಿ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಾಳೆ ಅದಕ್ಕೆ ಕ್ರಮ ಕೈಗೊಳ್ಳುವಂತ ಕೆಲಸವನ್ನು ಅವ್ರು ಮಾಡಬೇಕು. ಏನು ಇಲ್ಲಿ ನಮಗೆ ನಮ್ಮ ವಿಡಿಯೋದಲ್ಲೇ ಗೊತ್ತಾಗ್ತದೆ ಅವರು ಯಾವ ರೀತಿ ಪೈಪ್ ಕಲೆಕ್ಷನ್ ಅನ್ನು ಚರಂಡಿಗೆ ಕೊಟ್ಟಿದ್ದಾರೆ, ಸ್ಥಳೀಯವಾಗಿ ಯಾರೆಲ್ಲ ಅದಕ್ಕೆ ಪೈಪ್ ಕಲೆಕ್ಷನ್ ಅನ್ನು ಕೊಟ್ಟಿದ್ದಾರೆ ಅಂತೇಳಿ ಈಗಾಗಲೇ ಅವರಿಗೆ ಮಾಹಿತಿಯನ್ನು ತೆಗೆದಿದ್ದಾರೆ. ಅವರಿಗೆ ನೇರವಾಗಿ ನಾಳೆ ನೋಟಿಸ್ ಮಾಡುವಂತ ಕೆಲಸ ಇವರು ಮಾಡಬೇಕು. ಚರಂಡಿಗೆ ನೇರವಾಗಿ ಪೈಪ್ ಲೈನ್ ಅನ್ನು ಕೊಡುವಂತ ಯಾವ ಕಾನೂನಲ್ಲಿಲ್ಲ. ಅದಕ್ಕೆ ಮಳೆಯ ನೀರು ಮಾತ್ರ ಆ ಚರಂಡಿಯಿಂದ ಹರಿದುಕೊಂಡು ಹೋಗ್ಬೇಕಾಗ್ತದೆ. ಈಗ ಈ ನೀರುಗಳನ್ನೆಲ್ಲ ಇದಕ್ಕೆ ಬಿಡ್ತಾ ಇದ್ದಾರೆ, ಅದನ್ನು ಬಿಡ್ಲಿಕ್ಕೆ ಇಲ್ಲ. ಆದ್ರೆ ಇಲ್ಲಿ ಇವರು ಬಿಡ್ತಾ ಇದ್ದಾರೆ. ಅವರ ಮೇಲೆ ಇವರು ನೋಟಿಸ್ ಮಾಡಿ ಅವರಿಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಮುಂದೆ ಈ ಪರಿಸರದ ಜನರಿಗೆ ನೆಮ್ಮದಿಯ ಒಂದು ಬದುಕನ್ನು ಇವರು ಕೊಡಬೇಕಂತ ಕೆಲಸ ಇವರಿಂದ ಆಗ್ಬೇಕಾಗಿದೆ. ಬಿಲ್ಡರ್ಗಳು ಎಲ್ಲೋ ಒಂದು ಕಡೆ ಭಯವೂ ಇಲ್ವಾ ಬಿಲ್ಡರ್ಗಳಿಗೆ, ನಾವು ಈ ರೀತಿಯಾಗಿ ಮಾಡೋದ್ರಿಂದ ನಾಳೆ ಕಾನೂನು ಕ್ರಮ ನಮ್ಮ ಮೇಲೆ ಬರಬಹುದು ಅನ್ನುವಂಥದ್ದು? ಆದ್ರೆ ಇಲ್ಲಿ ಯಾರು ಅವರ ಬಗ್ಗೆ ಅವರನ್ನು ಕ್ರಮ ಕೈಗೊಳ್ಳುವಂತ ಕೆಲಸಕ್ಕೆ ಯಾರು ಹೋಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಅವರಿಗೆ ಪರವಾನಗಿ ಕೊಡುವಾಗ್ಲೇ ಇವರೊಂದಿಗೆ ಹೊಂದಾಣಿಕೆಗಳು ಆಗಿರ್ತದೆ. ನಂತರ ಅವರ ಹತ್ರ ಇವರು ಮಾತಾಡ್ಲಿಕ್ಕೆ ಹೋಗುವಂತ ಯಾವುದೇ ಕೆಲಸಗಳು ಬರುವುದಿಲ್ಲ. ಒಂದು ಬಾರಿ ಅವರಿಗೆ ಅದಕ್ಕೆ ಲೈಸೆನ್ಸ್ ಸಿಕ್ಕಿದ ನಂತರ ಯಾವುದೇ ನಂತರ ಇವರು ಪಂಚಾಯತ್ನವರ ಹತ್ರ ಆಡಿಸ್ಲಿಕ್ಕೆ ಇವರು ಶುರು ಮಾಡ್ತಾರೆ. ಅಂದ್ರೆ ಪಂಚಾಯತ್ನವರ ಯಾರೋ ಹೆಸರು ಇದು ಮಾತನ್ನು ಇವರು ಕೇಳುವುದಿಲ್ಲ. ಸ್ಥಳೀಯ ಸದಸ್ಯರು ಈ ಚುನಾವಣೆ ಸಂದರ್ಭದಲ್ಲಿ ಬಂದು ಸಾಕಷ್ಟು ಭರವಸೆಯನ್ನು ಕೊಡ್ತಾರೆ. ಇಂತಹ ಸಂದರ್ಭದಲ್ಲಿ ಕೂಡ ಬಂದು ಅವರು ನ್ಯಾಯವನ್ನು ಕೊಡುವಂತಹ ಕೆಲಸ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಿಂದ ಕೂಡ ಆಗ್ಬೇಕಾಗ್ತದೆ. ಪಂಚಾಯತ್ ಸದಸ್ಯರು ಓಟ್ ಆಗಿದ್ಮೇಲೆ ನಮ್ಮ ಪಂಚಾಯತ್ ಸದಸ್ಯರನ್ನು ನಾವು ನೋಡ್ಲಿಲ್ಲ. 3 ವರ್ಷ ಆಯ್ತು. ಹೀಗೆ ಸಮಸ್ಯೆ ಉಂಟು, ಫೋನ್ ಮಾಡಿದ್ರು ಎತ್ತುವುದಿಲ್ಲ. ನಮ್ಮ ಪರಿಸ್ಥಿತಿ ಅದು. ಯಾರ ಹತ್ರ ಹೇಳುವುದಂತ ಗೊತ್ತಾಗುದಿಲ್ಲ. ಆದ್ರೆ ನಾನು ಯಾವಾಗ್ಲೂ ಪಂಚಾಯತಿಗೆ ಹೋಗಿ ಹೇಳ್ತಾ ಇದ್ದೇನೆ, ನಾನು ಇವತ್ತು ನಮ್ದು ಕೇವಲ ಒಂದು ಗಂಟೆಯನ್ನ ನಾವು ಹಾಳು ಮಾಡುವುದಲ್ಲ, ನಮ್ಗೆ ಪರಿಹಾರ ಸಿಗ್ಬೇಕು. ಖಂಡಿತ ಇದು ಸಿಗದೇ ಇದ್ರೆ ಮಾತ್ರ ನಾವು ಏನಾದ್ರೂ ಮಾಡ್ಲೇಬೇಕು. ಯಾಕಂದ್ರೆ ಇದು ಆಗ್ಲೇಬೇಕು. ಇವತ್ತು ನಮ್ಮಲ್ಲಿ ಆದದ್ದು ನಾಳೆ ಇನ್ನೊಂದು ಕಡೆಯಲ್ಲಿ ಆಗ್ತದೆ. ಇವತ್ತು ನಾವು ಪ್ರತಿಭಟನೆ ಮಾಡಿದ್ರೆ ಮಾತ್ರ ನಾಳೆ ಇನ್ನೊಬ್ಬ ಎಚ್ಚರಗೊಳ್ತಾನೆ. ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ತದೆ. ಬಹುಶಃ ಇದು ಕಾಣುತ್ತಿರುವ ಸಮಸ್ಯೆ. ಕೆಲವೊಂದು ಕಾಣದ ಸಮಸ್ಯೆಗಳು ಬಹಳಷ್ಟು ಇದೆ, ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಈ ಒಂದು ಸಮಸ್ಯೆ ಅನ್ನುವಂಥದ್ದು ನ್ಯಾಯ ಸಿಗುವುದಲ್ಲದೆ ಇತರರಿಗೂ ಕೂಡ ಒಂದು ರೀತಿಯಾದಂತಹ ಎಚ್ಚರಿಕೆ ಕರೆಗಂಟೆ ಆಗ್ಬೋದು. ಖಂಡಿತ. ಆದ್ರಿಂದ ನಾವು ಇವತ್ತು ಮಾತಾಡಿಯೇ ನಿಲ್ಬಾರ್ದು. ನಾನು ಖಂಡಿತವಾಗಿ ಹೇಳ್ತೇನೆ ಮೇಡಮ್, ನಾನು ಬಹಳ ಕಷ್ಟಪಟ್ಟು ನನ್ನ ಬಾಲ್ಯವಿಡೀ ನನ್ನ ಜೀವನವನ್ನ ಸವಿದು ಒಂದು ಚಿಕ್ಕ ಮನೆ ಕಟ್ಟಿದ್ದೇನೆ. 5 ವರ್ಷ ಆಗಿದೆ. ಇವತ್ತು ನನ್ನ ಮನೆಯ ಪರಿಸರ ಇಷ್ಟು ಹಾಳುಗೆಡವಿದೆ ಅಂದರೆ ನಾನು ಯಾವುದೋ ಒಂದು ಕನಸನ್ನು ಇಟ್ಟುಕೊಂಡು ಕಟ್ಟಿದ ಮನೆ. ಆದರೆ ಈ ರೀತಿಯಾಗಿ ನಮಗೆ ಹೊಟ್ಟೆ ಉರಿಯನ್ನು ಕೊಡ್ತಾ ಇದ್ದಾರೆ. ನಾವು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಅವರಿಂದ ನಾವು ಪೈಸೆ ಲಾಭ ಪಡ್ಕೊಳ್ಳಿಲ್ಲ. ನಮ್ಮ ಪರಿಸರದ ಮುಂದಿನ ಮನೆ ತುಂಬ ಮಕ್ಕಳಿದ್ದಾರೆ. ಆ ಮಕ್ಕಳ ಭವಿಷ್ಯ ಏನು, ಯಾವ ರೀತಿಯ ಕಾಯಿಲೆ ಬರ್ಬೋದು, ಮುಂದಿನ ಜನಾಂಗಕ್ಕೆ ನಾನು ಏನು ಕೊಡುಗೆ ಕೊಡ್ತೇನೆ? ಅಲ್ಲಿ ನಮ್ಮಲ್ಲಿ ಒಂದಂದ್ರೆ ನಮ್ಮ ಪರಿಸರದಲ್ಲಿ ಜಾಸ್ತಿ ವಿದ್ಯಾವಂತರು ಕೂಡ ಇಲ್ಲದಂತ ಒಂದು ಪರಿಸ್ಥಿತಿ ಇದ್ದದ್ರಿಂದ ಇವರಿಗೆ ಚೆನ್ನಾಗಿ ಆಯ್ತು. ಮಾತು ಬಾಯಿ ಬಿಡುವುದಿಲ್ಲ. ನಾವು ಎಲ್ಲ ಮೌನವಾಗಿ ಸಹಿಸಿಕೊಂಡು ಹೋದವಲ್ವಾ, ಅದೆಲ್ಲ ಪ್ಲಸ್ ಪಾಯಿಂಟ್ ಆಯ್ತು ಅವರಿಗೆ, ನಮಗೆಲ್ಲ ಮೈನಸ್ ಪಾಯಿಂಟ್ ಆಯ್ತು. ನಮ್ಮ ಜೀವನ ಅಧೋಗತಿಗೆ ಇಳಿಯಿತು. ನಾನು ಯಾರನ್ನು ದೂರುವುದಿಲ್ಲ, ಅವರಿಗೆ ಇವರಿಗೆ ಬೆರಳನ್ನು ನೀಟಿಸುವುದಿಲ್ಲ. ನಾನು ಹೇಳುವುದಿಷ್ಟೇ,
ನಾವು ನಿಮಗೆ ತೊಂದರೆ ಕೊಡಲಿಲ್ಲ, ನಮ್ಮ ಪರಿಸರ ತೊಂದರೆ ಕೊಡಲಿಲ್ಲ, ನಮ್ಮಲ್ಲಿರುವ ಯಾವ ಜೀವಿಯೂ ನಿಮಗೆ ತೊಂದರೆ ಕೊಡಲಿಲ್ಲ, ನಮಗೆ ಯಾಕೆ ನೀವು ಈ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಕೊಲ್ತಾ ಇದ್ದೀರಾ? ಕ್ಷಣ ಕ್ಷಣ ಕೊಲ್ತಾ ಇದ್ದೀರಾ? ಎಷ್ಟು ದಿವಸ ಆಯಿತು ನಾವು ಹೊಟ್ಟೆ ತುಂಬ ಊಟ ಮಾಡಿ, ಮನೆಯಲ್ಲಿ ಯಾವ ರೀತಿಯಲ್ಲಿ ನಾವು ತೊಂದರೆಯನ್ನು ಅನುಭವಿಸ್ತೇವೆ ಅಂತ ಇವರು, ನಾನು ಒಂದೇ ಅವರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ಅಪಾರ್ಟ್ಮೆಂಟ್ನವರು ಇದ್ದು ಬಂದು ಒಂದು ದಿವಸ ಅಲ್ಲಿ ಊಟ ಮಾಡ್ಲಿಕ್ಕೆ ಕೂತ್ಕೊಂಡು ಎಲ್ಲರೂ ಬರಲಿ, ಆ ಪರಿಸರದ ಎಲ್ಲ ಕೂತ್ಕೊಂಡು ಊಟ ತಂದು ಊಟ ಮಾಡಿಕೊಂಡು ಹೋಗ್ಲಿ. ಬೇಡ ಅವ್ರದ್ದು ಊಟ ತರೋದು ಬೇಡ, ನಾನು ಊಟ ರೆಡಿ ಮಾಡಿ ಕೊಡ್ತೇನೆ, ಬಂದು ತಿಂದು ಹೋಗ್ಲಿ. ಹೇಗೆ ಉಂಟು ಆ ಪರಿಸರ ನೋಡ್ಲಿ, ನಮ್ಮ ಕಷ್ಟ ಅರ್ಥ ಆಗ್ತದೆ. ಆಗ ಒಂದು ತೊಟ್ಟು ನೀರು ಕುಡಿಲಿಕ್ಕೆ ಉಂಟಾ ನಮಗೆ? ಅಲ್ಲಿ ಕಿಟಕಿ ಬಾಗಿಲು ತೆರೆದ ಕೂಡಲೇ ಗುಯ್ಯ ಅಂತ ಸೊಳ್ಳೆ ಬಂತು, ಆ ಸ್ಮೆಲ್ ಅಂದ್ರೆ ಉಂಟ ಹೊಟ್ಟೆ ಎಲ್ಲ ತೊಳಿಸ್ಕೊಂಡು ಬರ್ತದೆ. ಇವರಿಗಾದ್ರೆ, ಇವರ ಮಕ್ಕಳಿಗೆ ಅದೇ ಆದ್ರೆ ನಮ್ಮ ಹೊಟ್ಟೆ ಉರಿ ಅವರಿಗೆ ಗೊತ್ತಾಗುದಿಲ್ವಾ? ನಮ್ಮ ನೋವು ಅವರಿಗೆ ಅರ್ಥ ಆಗುದಿಲ್ವಾ? ನಾವು ಏನು ಮಾಡಿದ್ದೇವೆ ಅವರಿಗೆ? ಯಾವ ಅನ್ಯಾಯ ಮಾಡಿದ್ದೇವೆ? ನಾವೇನಾದ್ರೂ ಮಾಡಿದ್ದೇವಾ? ನಾವು ಅವರ ಸುದ್ದಿಗೆ ಹೋಗಿದ್ದೇವಾ? ಪ್ರಮೋದ್ ಅವರೇ, ಕೊನೆದಾಗಿ ಏನು ಹೇಳ್ತೀರಾ? ಅಂಜುಮ್, ಇವರು ಕಟ್ಪಾಡಿಯಲ್ಲಿ ಸಾಕಷ್ಟು ಕಟ್ಪಾಡಿ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಟ್ಟವರು. ಆ ಭಾಗದಲ್ಲಿ ಶಿಕ್ಷಕಿಯಾಗಿ ಸಾಕಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟವರು. ಇವರು ಏನು ಕಟ್ಪಾಡಿಯ ಬಗ್ಗೆ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಾರೆ. ಇಂಥ ಏನು ಸಮಸ್ಯೆ ಬಂದಾಗ ಅದಕ್ಕೆ ಮುಂದೆ ನಿಂತು ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಇವರು ಮಾಡ್ತಾಯಿದ್ರು. ಈಗ ಇವರ ಮನೆ ಪರಿಸರದಲ್ಲೇ ಈ ಒಂದು ಅಂದರೆ ಆ ಪರಿಸರ ಅಂದರೆ ಇವರಿಗೆ ಒಬ್ಬರಿಗೆ ಸಮಸ್ಯೆ ಅಲ್ಲ, ಆ ಭಾಗದ ಎಲ್ಲರಿಗೂ ಈ ಒಂದು ಸಮಸ್ಯೆ ಇರೋದರಿಂದ ಕೂಡಲೇ ನಾಳೆ ಸ್ಥಳೀಯ ಗ್ರಾಮ ಪಂಚಾಯತ್ ಅವರಿಗೆ ಒಂದು ನ್ಯಾಯ ಕೊಡುವಂಥ ಕೆಲಸ ಸ್ಥಳೀಯ ಗ್ರಾಮ ಪಂಚಾಯತ್ನಿಂದ ಆಗಬೇಕು. ಯಾರೆಲ್ಲ ಈ ಒಂದು ಚರಂಡಿಗೆ ನೀರು ಬಿಡ್ತಾ ಇದ್ದಾರೆ ಅವರಿಗೆ ನೇರವಾಗಿ ನೋಟಿಸ್ ಮಾಡುವಂಥ ಕೆಲಸ ಈ ಒಂದು ಸ್ಥಳೀಯ ಗ್ರಾಮ ಪಂಚಾಯತ್ನಿಂದಾಗಿದೆ. ಇವತ್ತು ಏನು ಇಲ್ಲಿ ಚರ್ಚೆ ಮಾಡಿದ್ದೇವೆ, ನಾಳೆ ಇದರ ಎಲ್ಲ ಏನು ಅಂದರೆ ಫಲಿತಾಂಶ ನಮಗೆ ಸಿಗಬೇಕಾಗಿದೆ ಅಂತ ಹೇಳ್ಬಿಟ್ಟೇನೆ. ಖಂಡಿತ. ಎಸ್, ನಾವಂತೂ ಪ್ರಕೃತಿಯನ್ನು ಸೃಷ್ಟಿ ಮಾಡಿಲ್ಲ, ಪ್ರಕೃತಿ ನಮಗೆ ಬಹಳಷ್ಟು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಾವೆಷ್ಟು ಕಾಪಾಡ್ತೇವೆ ಅನ್ನುವಂಥದ್ದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ಇಷ್ಟೊತ್ತು ಬಂದು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಬಹುಶಃ ಇದು ಮಾತಂತ ಕೇವಲ ಇಲ್ಲಿಗೆ ಚರ್ಚೆಗೆ ಸೀಮಿತ ಆಗೋದು ಬೇಡ. ಇದರ ಮುಂದಿನ ದಿನಗಳಲ್ಲಿ ಸ್ಪಂದನದ ಫಲಶ್ರುತಿ ಅನ್ನುವಂಥ ಇನ್ನೊಂದು ವರದಿ ಬಿತ್ತರಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಶಯ. ಪ್ರತಿಯೊಬ್ಬರ ಸಮಸ್ಯೆಗೆ ಸ್ಪಂದನ ಸದಾ ಕಾಳಜಿಯನ್ನು ವಹಿಸುತ್ತೆ. ಸೊ ಈ ನಿಟ್ಟಿನಲ್ಲಿ ಅಲ್ಲಿನ ಪರಿಸರದ ಒಂದು ವತಿಯಿಂದ, ಪರಿಸರದ ಜನರ ವತಿಯಿಂದ ಕಾಳಜಿ ವಹಿಸಿಕೊಂಡು ಬಂದಂತಹ ಕ್ಯಾಥರಿನ್ ಹಾಗೂ ಇಂತಹ ಒಂದು ಗಂಭೀರ ಸಮಸ್ಯೆಯ ಕುರಿತು ವರದಿ ಮಾಡಿದಂತಹ ನಮ್ಮ ವರದಿಗಾರರಾದಂತಹ ಪ್ರಮೋದ್ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಬಹುಶಃ ಈ ಒಂದು ಸಮಸ್ಯೆ ಇವತ್ತು ಕಟ್ಪಾಡಿಯಲ್ಲಿರಬಹುದು, ನಾಳೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಇದೇ ರೀತಿ ಕಲುಷಿತವಾಗಬಹುದು. ಬಹುಶಃ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಪರಿಸರದಲ್ಲಿರುವಂತಹ ಜನ ಆರೋಗ್ಯದ ಸಮಸ್ಯೆ ಇರ್ಬೋದು, ಪರಿಸರ ಮಾಲಿನ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇವರಿಗೆ ಕೈ ಜೋಡಿಸುವಂತಹ ಕೆಲಸ ಮಾಡಬೇಕು. ಬೇಜವಾಬ್ದಾರಿತನ ವರ್ತಿಸ್ತಾ ಇರುವಂತಹ ಇಲ್ಲಿನ ಸ್ಥಳೀಯಾಡಳಿತ ಹಾಗೂ ಎಲ್ಲೋ ಒಂದು ಕಡೆ ನಮ್ಮ ನಾಗರಿಕತೆಯನ್ನ ಮರಿತಾ ಇದ್ದೀವಿ. ಹಾಗೆ ಯಾರ್ದೋ ಒಂದು ಪರಿಸರದಲ್ಲಿ ಕಸವನ್ನ ಹಾಕುವುದು, ಎಲ್ಲೋ ಒಂದು ಕಡೆ ನೀರು ಬಿಡುವಂತಹದ್ದು ಕೂಡ ನಾವು ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಖಂಡಿತವಾಗ್ಲೂ ನಿಲ್ಲಿಸಿ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ. ಇದು ಕೇವಲ ಚರ್ಚೆಗೆ ವಿಷಯವಲ್ಲ, ಇದು ಮುಂದಿನ ಒಂದು ದಿನ ಇದರ ಒಂದು ಫಲಶ್ರುತಿ ಅನ್ನುವಂಥದ್ದು ವರದಿ ಬಿತ್ತರವಾಗಬೇಕು. ಸೊ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.